ವೀಕ್ಷಕರೇ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಸಾಮಾನ್ಯ ಬಡವರ್ಗದ ಜನರ ಸೇವೆ ಮಾಡ್ತಾ, ಜೊತೆಗೆ ಸಮಾಜದಲ್ಲಿನ ಒಂದಷ್ಟು ಸಮಸ್ಯೆಗಳಿಗೆ ಧ್ವನಿಯಾಗ್ತಾ, ಅಂಧಕಾರದಲ್ಲಿರುವವರಿಗೆ ಬೆಳಕಿನ ಕಿರಣಗಳನ್ನು ನೀಡ್ತಾ, ಜೊತೆಗೆ ಶಿಕ್ಷಣಕ್ಕೆ ಇರ್ಬೋದು ಅಥವಾ ಸಮಸ್ಯೆಯಲ್ಲಿರುವವರಿಗಿರ್ಬೋದು ಎಲ್ಲ ರೀತಿಯಲ್ಲಿ ಸಮಾಜದೊಂದಿಗೆ ಸಹಕಾರವನ್ನು ನೀಡ್ತಾ ಇರುವಂಥ ಒಂದಷ್ಟು ಜನರ ಜೀವನ ಹೇಗಿದೆ ಅಥವಾ ಅವರ ಸಮಾಜ ಸೇವೆ ಹೇಗಿದೆ, ಒಂದಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ಹಾಗಾದರೆ ಆ ಸಂಘ ಸಂಸ್ಥೆಗಳು ಯಾವ ರೀತಿಯ ಸೇವೆಯನ್ನು ಜನರಿಗೆ ನೀಡ್ತಾ ಇದೆ, ಜನರಿಗೆ ನೀಡುವಂಥ ಸೇವೆಗಳು ಯಾವ ರೀತಿ ತಲುಪ್ತಾ ಇದೆ, ಜನರ ಅಭಿಪ್ರಾಯಗಳು ಏನಿದೆ, ಒಟ್ಟಿನಲ್ಲಿ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರುವಂಥ ಸಮಾಜಮುಖಿ ವ್ಯಕ್ತಿಗಳ ಸಂದರ್ಶನ ಮಾಡುವಂಥ ಕಾರ್ಯಕ್ರಮ ಇದು ಸ್ಪಂದನ ಹೀರೋಸ್ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಮುಖ್ಯವಾಗಿ ನಮ್ಮ ತುಳುನಾಡಿನ ಒಂದು ಪ್ರಮುಖ ಸಮಾಜಮುಖಿ ಸಂಘಟನೆ ಸಂಸ್ಥೆ ಅಂತ ಹೇಳ್ಬೋದು. ಒಂದಷ್ಟು ಜನರ ಮನೆಗಳಿಗೆ ದಿನಸಿಗಳನ್ನು ತಲುಪಿಸುವ ಕಾರ್ಯಕ್ರಮದ ಮೂಲಕ, ಜೊತೆಗೆ ತುಳುನಾಡಿನ ಜನತೆ ಹಸಿವಿಂದ ಇರಬಾರ್ದು ಅನ್ನುವ ಗುರಿಯನ್ನು ಇಟ್ಕೊಂಡು ಹಸಿವು ಮುಕ್ತ ತುಳುನಾಡು ಅಥವಾ ಹಸಿವು ಇರಬಾರ್ದು ನಮ್ಮ ತುಳು ಜನರಿಗೆ ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು, ಜೊತೆಗೆ ಅನಾರೋಗ್ಯದಲ್ಲಿರುವವರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕು, ಒಟ್ಟಿನಲ್ಲಿ ಆರೋಗ್ಯ ಸೇವೆಯನ್ನು ಮಾಡಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಸಂಸ್ಥೆ ಅಥವಾ ಸಂಘಟನೆ ಅಂತ ಇದೆ. ಅದೇ ತುಳುನಾಡ ಸಂಜೀವಿನಿ ಅಂತ. ಭಾಳಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತುಳುನಾಡ ಸಂಜೀವಿನಿ ಈ ಒಂದು ತಂಡದ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಒಬ್ಬರು ಮಹೇಂದ್ರ ಕಾಶಿ, ಸ್ಥಾಪಕ ಅಧ್ಯಕ್ಷರು ತುಳುನಾಡ ಸಂಜೀವಿನಿ, ಜೊತೆಗೆ ಆದೇಶ್ ಡಿ ಶೆಟ್ಟಿ, ಕಾರ್ಯಕರ್ತರು ತುಳುನಾಡ ಸಂಜೀವಿನಿ. ಇಬ್ಬರನ್ನು ಕೂಡ ನಾನು ಸ್ಪಂದನ ವಾಹಿನಿಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ತುಳುನಾಡ ಸಂಜೀವಿನಿ ಅನ್ನುವಂಥ ಒಂದು ಹೆಸರನ್ನು ಇಟ್ಕೊಂಡು ಒಂದು ಸಂಘ ಅಥವಾ ಒಂದು ಸಂಸ್ಥೆ ಕಾರ್ಯಾಚರಣೆ ಮಾಡುತ್ತೆ. ಜೊತೆಗೆ ತುಳುನಾಡು ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವಂಥದ್ದು. ಅದು ಕೂಡ ಒಂದು ವಿಭಿನ್ನ ರೀತಿಯಲ್ಲಿ, ಯಾರೂ ಕೂಡ ಹಸಿವಿಂದ ಇರಬಾರ್ದು ಅನ್ನುವಂಥ ಒಂದು ಮನೋಭಾವ ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂಥದ್ದು, ಜೊತೆಗೆ ಜನರ ಜೊತೆ ಬೆರೀತಾ ಇರುವಂಥದ್ದು, ಅವರ ನೋವಿಗೆ ಸ್ಪಂದನೆಯನ್ನು ನೀಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಹೇಗೆ ಅನಿಸ್ತಾ ಇದೆ ತಮಗಿಬ್ಬರಿಗೂ ಕೂಡ ಕೇಳಬೇಕು, ಹೇಗೆ ಅನಿಸ್ತಾ ಇದೆ ಈ ಸಮಾಜ ಸೇವೆಯ ದಿನಗಳು? ಯಾಕಂತ ಹೇಳಿದ್ರೆ ನಿಮಗೆ ನಿಮ್ಮದೇ ಆದಂಥ ಕೆಲಸಗಳಿರುತ್ತೆ, ನಿಮ್ಮದೇ ಆದಂಥ ಜೀವನ ಇರುತ್ತೆ, ಅದರ ನಡುವಲ್ಲಿ ಸಮಾಜ ಸೇವೆ ಅನ್ನುವಂಥದ್ದು ಹೇಗೆ ಅನಿಸ್ತಾ ಇದೆ ಅಂತ ಮೊದಲನೇದಾಗಿ ಮಹೇಂದ್ರ ಕಾಶಿ ಅವರು. ಖಂಡಿತ ನಮ್ಮ ಜೀವನದ ಪ್ರಯಾಣದ ಒಟ್ಟಿಗೆ ನಾವೊಂದು ಸಮಾಜ ಸೇವೆಯನ್ನು ಮಾಡ್ತಾ 3 ವರ್ಷ ಕಳೆದೋಯ್ತು. ನಮಗೆ ತುಂಬ ಸಂತೋಷ ಆಗ್ತದೆ. ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಈ ಮಟ್ಟದಲ್ಲಿ ನಾವು ಒಂದು ಸೇವೆಯನ್ನು ಸಲ್ಲಿಸ್ಬೋದು. ನಮ್ಮ ಒಂದು ಸಣ್ಣ ಕನಸು, ಅದಕ್ಕೆ ಸಮಾಜ ನಮಗೆ ಸಹಕರಿಸಿದಂಥ ರೀತಿ ತುಂಬ ಹೆಮ್ಮೆ ಅನಿಸ್ತದೆ, ತುಂಬ ಖುಷಿ ಆಗ್ತದೆ. ಸಮಾಜ ಸೇವೆ ಮಾಡ್ತಾ ನಮ್ಮ ಒತ್ತಡಗಳನ್ನೆಲ್ಲ ಮರೆತು ನಾವು 1 ತಿಂಗಳು ನಮ್ಮ ಜೀವನದ ವೈಯಕ್ತಿಕವಾಗಿ ನಾವು ದುಡಿತಿದ್ರೆ, ಒಂದು ದಿವಸ ನಿಸ್ವಾರ್ಥ ಮನಸ್ಸಿನಿಂದ ಒಂದು ಬಡ ಕುಟುಂಬಕ್ಕೆ ಹೋಗಿ ಸಹಾಯ ಮಾಡಿ ಬರುವಾಗ ಆಗುವಂಥ ಸಂತೋಷ ತುಂಬ ಹೆಮ್ಮೆ ಅನಿಸ್ತದೆ. ನಮ್ಮ ಜೀವನ ಅಲ್ಲಿಗೆ ಸಾರ್ಥಕ ಆಯಿತು ಅನ್ನೋ ಒಂಥರ ಖುಷಿ ಸಿಗ್ತದೆ. ಅಂಥ ಅದ್ಭುತವಾದಂಥ ಕಾರ್ಯ ಮಾಡ್ತಿದ್ದೇವೆ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತದೆ. ಎಸ್ ಖಂಡಿತ. ಇನ್ನು ಆದೇಶ್ ಡಿ ಶೆಟ್ಟಿ ಅವರೇ, ತಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯಕರ್ತರಾಗಿ ತಾವು ತಮ್ಮ ಸಮಾಜಮುಖಿ ಸಮಯಗಳನ್ನು ಈ ಸಂಸ್ಥೆಯ ಜೊತೆಗೆ ವಿನಿಯೋಗ ಮಾಡ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ಖಂಡಿತ ಹೌದು. ಈ ಸಂಸ್ಥೆಗೆ ಸೇರೋದಕ್ಕಿಂತ ಮುಂಚೆ ಹೇಗಿತ್ತಂತ ಹೇಳಿದರೆ, ಏನಾದರೂ ಸ್ವಲ್ಪ ಕಷ್ಟ ಬಂದಾಗ ನಾನು ದೇವರ ಹತ್ರ ಕೇಳ್ತಾ ಇದ್ದೆ, ದೇವರೇ ಯಾಕೆ ನನಗೆ ಇಷ್ಟು ಕಷ್ಟ ಕೊಟ್ಟಿದ್ದೀರಾ ಅಂತ ಹೇಳಿ. ಓಕೆ. ಅದೇ ಈ ಸಂಸ್ಥೆಗೆ ಸೇರಿ ನಾನು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಹೇಗಾಯ್ತು ಅಂತ ಹೇಳಿದರೆ, ನಾವು ಯಾರಿಗೆ ಈಗ ಸೇವೆ ಮಾಡಲಿಕ್ಕೆ ಹೋಗ್ತೀವೋ ಅವರ ಮನೆಗೆ ಮುಂಚಿತ್ತು ಭೇಟಿ ಕೊಟ್ಟು ಅವರ ಪರಿಸ್ಥಿತಿ ಬಗ್ಗೆ ವಿಚಾರಣೆ ಮಾಡ್ತೇವೆ. ಈ ವಿಚಾರಣೆ ಮಾಡಿದಾಗ ಅವರ ಪರಿಸ್ಥಿತಿ ನೋಡುವಾಗ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ನಾವೀಗ ಏನು ಕಷ್ಟ ಅಂತ ಹೇಳ್ತೀವಿ, ನಮ್ಮ ಕಷ್ಟ ಅಂತ ಹೇಳ್ತೀವಿ, ಅವರ ಪರಿಸ್ಥಿತಿ ನೋಡುವಾಗ ನಮಗೆ ನಮ್ಮ ಕಷ್ಟ ಶೂನ್ಯ ಅಂತ ಅನಿಸ್ತದೆ. ಓಕೆ, ಖಂಡಿತ ಶೂನ್ಯ ಅಂತ ಅನಿಸ್ತದೆ. ನಮ್ಮ ಕಷ್ಟ ಏನೂ ಇಲ್ಲ ಅಂತ ನಮಗೆ ಅರಿವಾಗುವುದೇ ಇನ್ನೊಬ್ಬರ ಕಷ್ಟವನ್ನು ನೋಡಿದಾಗ. ಓಕೆ. ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ, ತುಂಬ ಬಡತನದಲ್ಲಿರ್ತಾರೆ, ಒಂದೊತ್ತು ಊಟ ಮಾಡಲಿಕ್ಕೂ ಅವರಿಗೆ ಅಷ್ಟು ಬಡತನ ಇರ್ತದೆ. ಇನ್ನೊಂದು ಕಡೆಯಲ್ಲಿ ಅಂಗವಿಕಲರಾಗಿರ್ತಾರೆ, ಮಲಗಿದ್ದಲ್ಲಿರ್ತಾರೆ. ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಮಾಡುವಂತಹ 3 ಹೊತ್ತು ಊಟದಲ್ಲಿ 1 ಹೊತ್ತು ಊಟ ಇಂಥವರಿಗೆ ಒಂದು ನೀಡಿದಾಗ ನಮಗೆ ಮನಸ್ಸಿಗೆ ಆಗುವಂತಹ ಆ ನೆಮ್ಮದಿ, ಆ ಒಂದು ಸಂತೋಷ ಇದೆಯಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ಆಗ್ತದೆ ನಮಗೆ.
ಹಾಗೆ. ಎಸ್ ಖಂಡಿತ. ಬಹಳಷ್ಟು ಸಂತಸ ಅನ್ನುವಂಥದ್ದು ಈ ಸಮಾಜಮುಖಿ ಸೇವೆಗಳಲ್ಲಿ ಅಥವಾ ಸಮಾಜಕ್ಕೆ ಸೇವೆ ಮಾಡುವುದರಿಂದ ಸಿಗ್ತಾ ಇದೆ ಅಂತ ಅನ್ನುವಂತಹ ಮಾತುಗಳಿದೆ. ಇನ್ನು ತುಳುನಾಡ ಸಂಜೀವಿನಿ ಈ ಒಂದು ಹೆಸರು ಜೊತೆಗೆ ಈ ಒಂದು ಕಲ್ಪನೆ, ಈ ಒಂದು ಕನಸು ಹೇಗೆ ಹುಟ್ಟಿಕೊಂಡಿದೆ ಅಂತ? ತುಳುನಾಡ ಸಂಜೀವಿನಿ ಅಂತಹ ಹೆಸರು ಯಾಕೆ ಇಟ್ಟು ಅಂತ ಹೇಳಿದರೆ, ಖಂಡಿತವಾಗಿ ಸಂಜೀವಿನಿ ಅನ್ನುವಂತಹ ಒಂದು ಶಬ್ದಕ್ಕಿರುವಂತಹ ಅರ್ಥದ ಮಹತ್ವವನ್ನು ಅರಿತು ಈ ಒಂದು ಹೆಸರನ್ನು ಇಟ್ಟಿದ್ದೇವೆ. ಖಂಡಿತವಾಗಿಯೂ ಕೂಡ ತುಳುನಾಡಿನ ಜನರ, ಬಡ ಜನರ ಪಾಲಿಗೆ ನಾವು, ಅವರ ಬಾಲಿಗೆ ನಾವು ಸಂಜೀವಿನಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ತುಳುನಾಡು ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ತುಳುನಾಡಿನ ಜನರ ಬಾಲಿನಲ್ಲಿ ನಾವು ಸಂಜೀವಿನಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ತುಳುನಾಡ ಸಂಜೀವಿನಿ ಅಂತ ಹೆಸರನ್ನು ಇಟ್ಕೊಂಡಿದ್ದೇವೆ. ಮತ್ತು ಅದೇ ಈ ಸಂಸ್ಥೆಯನ್ನು ಕೂಡ ನಾವು ಸ್ಥಾಪಿಸಲಿಕ್ಕೆ ಮೂಲ ಕಾರಣ ಅಂತ ಹೇಳೋದಾದರೆ ಈ ಸಮಾಜನೇ. ಯಾಕಂದರೆ ಸಮಾಜದಲ್ಲಿ ನಾವು ನೋಡಿರುವಂಥ ಕೆಲವೊಂದಷ್ಟು ದೃಶ್ಯಗಳು ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ಪ್ರೇರಣೆ ಆಯಿತು. ಕೆಲವೊಂದು ಘಟನೆಗಳು ನಮ್ಮನ್ನು ಈ ಒಂದು ದೊಡ್ಡ ಮಟ್ಟದ ಸೇವೆ ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಘಟನೆ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವೆನ್ಲಾಕ್ ಹಾಸ್ಪಿಟ್ಲ್ ಹತ್ರ ಒಂದು ರಾತ್ರಿ ಒಂದು 5 ವರ್ಷಕ್ಕಿಂತ ಮುಂಚಿನ ಘಟನೆ. ವೆನ್ಲಾಕ್ ಹಾಸ್ಪಿಟ್ಲ್ ಹತ್ರ ನಾವೊಂದು ಸಿಹಿ ಹಾಲು ಕುಡಿತಿದ್ವಿ. ಆ ಸಂದರ್ಭದಲ್ಲಿ ಒಂದು ಮಹಿಳೆ ಕೂಗ್ತಿರುವುದನ್ನು ನೋಡ್ತೀವಿ ನಾವು. ಅದನ್ನು ನೋಡಿದ ತಕ್ಷಣ ನನ್ನೊಬ್ಬರು ಆತ್ಮೀಯರಿದ್ದರು, ನಾನು ಮತ್ತು ಅವರು ಬೊಂಡದಂಗಡಿ ಹತ್ರ ಕೇಳಿದ್ವಿ, ಯಾಕೆ ಮಹಿಳೆ ಕೂಗ್ತಿದ್ದಾರೆ ಅಂತೇಳಿ. ಇರ್ಬೋದು, ಏನೋ ಅವ್ರ ಫ್ಯಾಮಿಲಿ ಯಾರಾದರೂ ಡೆತ್ ಆಗಿರ್ಬೋದು, ಆ ಕಾರಣದಿಂದ ಅವ್ರು ಕೂಗ್ತಿರ್ಬೋದು ಅಂತೇಳಿ. ಅದು ನಮ್ಮ ಮನಸ್ಸು ತಡಿಲಿಲ್ಲ. ನಾವು ಸಿಹಿ ಹಾಲು ಕುಡಿದು ಸಿದು ಹೋಗಿ ಅವ್ರ ಹತ್ರ ಕೇಳಿದ್ವಿ, ಏನಾಯ್ತಮ್ಮ ಅಂತ. ಅಷ್ಟು ಹೇಳುವಾಗ ಅವ್ರು ನಮ್ಮ ಹತ್ರ ಮಾತನಾಡಲಿಲ್ಲ. ನಾವು ಗಾಡಿಯಿಂದ ಇಳಿದು, ಅಮ್ಮ ಏನಾಯ್ತು, ನಮ್ಮಿಂದ ಆಗುವಂಥ ಸಹಾಯ ಏನಂತಿದ್ರೆ ಖಂಡಿತ ನಿಮಗೆ ಮಾಡ್ತೀವಿ, ಏನಾಯ್ತು ಹೇಳಿ ಅಂತ. ಅವಾಗ ಹೇಳಿದ್ರು, ನನಗೆ ಮಗ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರೆ ನನಗೆ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕೂಡ ಹಣ ಇಲ್ಲದೆ ಹೊರಗಡೆ ನಿಂತ್ಕೊಂಡು ಕೂಗುವಂಥ ಒಂದು ದೃಶ್ಯ ಖಂಡಿತ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯಿತು. ನಾವೇನು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಫ್ರೀ ಚಿಕಿತ್ಸೆ ಸಿಗ್ತದೆ ಹಾಗೆ ಹೀಗಂತ ಏನೆಲ್ಲ ಹೇಳ್ತಾರೆ. ಆ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ಪಡೆದವರಿಗೆ ಮಾತ್ರ ಗೊತ್ತು ಅಲ್ಲಿಯ ಸ್ಥಿತಿ ಹೇಗೆ ಉಂಟು, ಅಲ್ಲಿ ಜನರಿಗೆ ಯಾವ ರೀತಿಯ ಯೋಜನೆಗಳು ಮತ್ತು ಅಲ್ಲಿ ಯಾವ ರೀತಿಯ ಸೌಲಭ್ಯಗಳು ಉಂಟು ಅಂತ ಹೇಳಿ. ಯಾಕಂದರೆ ಆ ತಕ್ಷಣ ನಾವು ಅವ್ರ ಹತ್ರ ಮೆಡಿಸಿನ್ ಚೀಟ್ ತಗೊಂಡು ಮೆಡಿಕಲ್ಗೆ ಹೋಗಿ ತಗೊಂಡು ಬರುವಾಗ ಒಂದು 400-500 ರೂಪಾಯಿ ಒಳಗಿನ ಒಂದು ಮೆಡಿಸಿನ್ ಅದನ್ನು ತಗೊಳ್ಳಿಕ್ಕೆ ಕೂಡ ಶಕ್ತಿ ಇಲ್ಲದೆ ಪರದಾಡ್ತಿದ್ರು. ಹೌದು. ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ ಸರ್, ಮಾತಾಡೋಣ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ 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 ಇವತ್ತು ಸ್ಪಂದನಾ ಹೀರೋಸ್ ಕಾರ್ಯಕ್ರಮದಲ್ಲಿ ತುಳುನಾಡ ಸಂಜೀವಿನಿ ಅನ್ನುವಂಥ ಒಂದು ಸಮಾಜಮುಖಿ ಸಂಸ್ಥೆಯವರಿದ್ದಾರೆ ನಮ್ಮ ಜೊತೆಗೆ. ಏನು ಹೇಳ್ತೀರಿ ಅವ್ರ ಬಗ್ಗೆ ಅಂತ? ಓಕೆ 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 ಮತ್ತೆ ಇವರು ಮೇಜರಾಗಿ ನಾವು ನೋಡಿದ ಪ್ರಕಾರ ಏನ್ ಮಾಡ್ತಾರಂತೆ, ಒಂದು ಹಿರಿಯರು ಮತ್ತು ಅಶಕ್ತರಿಗೆ ಸಹಾಯವನ್ನು ಮಾಡುತ್ತಾರೆ. ಓಕೆ ಬಟ್ಟೆ ಅಥವಾ ಅಕ್ಕಿ ಇರ್ಲಿ ಅಥವಾ ಯಾವ್ದಾದ್ರು ಫಲ ವಸ್ತು ಅಂತದ್ದು ಏನಾದ್ರೂ ಅವರಿಗೆ ಉಪಯೋಗ ಆಗುವಂಥದ್ದು. ಓಕೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಶ್ರಮಕ್ಕೆ ಹೋಗಿ ಅವರಿಗೆ ಊಟ ಅಥವಾ ದಿನಸಿ ಕೊಡುವಂಥದ್ದು. ಆಮೇಲೆ ಅನಾರೋಗ್ಯದಿಂದ ಬಳಲುವವರಿಗೆ ದಾರಿದೀಪವಾಗಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲವೊಂದವರ ಒಳ್ಳೆ ಇದನ್ನು ನಂಟನ್ನು ಬೆಳೆಸಿ ಅವರಿಗೆ ತುಂಬಾ ಒಳ್ಳೆಯ ಒಂದು ಆರೋಗ್ಯ ಸೇವೆ ದೊರಕಲು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗುಂಪು ಹಾಗೆ ಬೇರೆ ಬೇರೆ ಕಡೆಯಿಂದ ಓಕೆ ಓಕೆ ಅವರಿಗೆ ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಂಘಟನೆ ಅವರು ಒಟ್ಟಿಗೆ ಬೆಲೆ ಕಟ್ಟಲಾಗದಂತ ಒಂದು ದೊಡ್ಡ ಸಮಾಜ ಸೇವೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಾವು ಕೆಲವೊಂದು ಮಕ್ಕಳಿಗೆಲ್ಲ ಅಥವಾ ಯಾವುದೇ ಕ್ಯಾನ್ಸರ್ ಇವರಿಗೆ ರಕ್ತ ಬೇಕಂತ ಹೇಳಿದ್ರೆ ಇವರು ಎಲ್ಲಿಂದ ಅದು ನೋಡಿರ್ತಾರೆ. ಯಾವುದೇ ಇದನ್ನ ನೀವು ಹಣ ಕೊಟ್ಟು ತಗೊಳ್ಬಹುದು. ಅಂದ್ರೆ ಒಂದು ಮಹಾದಾನ ಶ್ರೇಷ್ಠದಾನ ಇದು ಹಣ ಕೊಟ್ಟರು ಸಿಗದಂತದ್ದು ಅಂದ್ರೆ ರಕ್ತದ. ಯಾಕಂದ್ರೆ ನಾವು ತುಂಬಾ ನೋಡಿದ್ದೇವೆ ಹೌದು ಹೌದು ಬೇರೆ ಕಡೆಯಿಂದ ಬಂದವರಿಗೆ ಹಣ ಎಷ್ಟು ಕೊಡ್ತೇವೆ, ಆದ್ರೆ ರಕ್ತ ಇಲ್ಲದೆ ಏನ್ ಮಾಡ್ತಾರೆ ಅಂತ. ಹೌದು ಇವರು ಯುವಕರ ತಂಡ ಬಂದು ಎಲ್ಲಿಂದಾದ್ರೂ ಒಂದು ಇಷ್ಟು ಯೂನಿಟ್ ರಕ್ತವನ್ನು ಕೊಡುದನ್ನ ಮಾಡ್ತಾ ಇದ್ದಾರೆ. ಹೌದು ಹೌದು ಅದು ಒಂದು ದೊಡ್ಡ ಕೊಡುಗೆ.
ಹೌದು. ಯುವಕರ ತಂಡ ಹೀಗೆ ಮುಂದೆ ಮುಂದೆ ಹೋಗ್ಬೇಕು. ಎಸ್, ಇದರಿಂದ ಒಂದು ಪ್ರೇರಣೆಯನ್ನು ಪಡೆದು ಬೇರೆ ಯುವಕರು ಅಂದ್ರೆ ಅವರ ಎನರ್ಜಿ ಇರ್ತದೆ ಈ ಟೈಮಲ್ಲಿ, ಹೌದು. ಯವನವಸ್ಥೆ ಆ ಎನರ್ಜಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿ ಸಮಾಜಕ್ಕೆ ಸಹ ಸಮಾಜಮುಖಿಯಾಗಿ ಮಾಡಿ ಅವರು ಸಹ ಇದರಲ್ಲಿ ಒಂದು ಖುಷಿಯನ್ನು ಪಡೀಲಿ ಅಂತ ನಾನು ಇಚ್ಛಿಸುತ್ತೇನೆ. ಎಸ್ ಎಸ್, ಧನ್ಯವಾದಗಳು ಸರ್. ಬಹಳಷ್ಟು ಖುಷಿಯ ಮಾತುಗಳಿತ್ತು. ಜೊತೆಗೆ ಈ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಗಮನಿಸಿದವರು ತಾವು. ಧನ್ಯವಾದಗಳು ಕರೆ ಮಾಡಿರೋದಕ್ಕೆ. ಎಸ್, ಆ ಪ್ರಾರಂಭದ ದಿನಗಳನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಕೆಲಸ ಆಗಿರಲಿ ಅದೊಂದು ಸಣ್ಣ ಪ್ರಾರಂಭ ಆಗಿರ್ತದೆ. ಆ ಬಳಿಕದ ದಿನಗಳು ಒಂದು ಅಗಾಧವಾದಂಥ ಯಶಸ್ಸಿನ ದಿನಗಳ ಹತ್ರ ಸಾಕ್ತಾ ಇರುತ್ತೆ. ತಮ್ಮ ಈ ಒಂದು ಸಂಘಟನೆ ತುಳುನಾಡ ಸಂಜೀವಿನಿ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಪ್ರಥಮ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಜೊತೆಗೆ ಅದಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಖಂಡಿತ ಸಂಸ್ಥೆಯ ಪ್ರಾರಂಭದ ಕ್ಷಣ ನಮಗೆ ಇಂಥ ಒಂದು ಮಾತುಂಟು, ಯಾವಾಗ ನಾವು ಫಸ್ಟಿಗೆ ಯಾವುದಾದ್ರೂ ಹೆಜ್ಜೆ ಇಡಬೇಕಾ ತುಂಬ ಸಣ್ಣ ಮಟ್ಟದಿಂದ ಯೋಚನೆ ಮಾಡ್ತಾ ಮುಂದೆ ಹೋಗ್ಬೇಕು, ಆವಾಗ ಮುಂದೆ ನಮಗೆ ಸಾಗಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಅಂತೇಳಿ ತುಂಬ ಸಣ್ಣ ಯೋಚನೆ ನಮ್ಮದು. ನಾವು ಯಾವ ರೀತಿ ಯೋಚನೆ ಮಾಡಿದ್ವಿ ಅಂದರೆ ನಾವು ಒಬ್ಬರಿಗೆ ಊಟ ಹಾಕುವ ಅಕ್ಕಿ ಕೊಡುವಂತ ಕೂಡ ನಾವು ಯೋಚನೆ ಮಾಡಿದವರಲ್ಲ. ನಾವು ಥಿಂಕ್ ಮಾಡಿದ್ವಿ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅವರು 3 ಗಂಟೆಗೆ ಚಹಾ ಕುಡಿ ಹೊತ್ತಿಗೆ ಬಿಸ್ಕೆಟ್ ಆದರೂ ಕೊಡುವ, ನಮಗೆ ಅಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರಲ್ಲ ಅಂತೇಳಿ ನಾವು ಯೋಚನೆ ಮಾಡಿದವರು. ಅದಾಯ್ತಲ್ಲ, ನಾವು ಸರ್ಕಾರ ಅದು ಮಾಡಲಿಲ್ಲ, ಅಧಿಕಾರಿಗಳು ಈ ರೀತಿ ಕೆಲಸ ಮಾಡಲಿಲ್ಲ, ಅವರು ಹಾಗೆ ಮಾಡಲಿಲ್ಲ, ಇವರು ಹೀಗೆ ಮಾಡಲಿಲ್ಲ ಅಂತ ನಾವು ತುಂಬ ದೂರ್ತೇವೆ. ಬಟ್ ನಾವು ಸಮಾಜಕ್ಕೆ ಏನು ಮಾಡಿದ್ದೇವೆ ಅಂತ ನಮ್ಮೊಳಗೆ ನಾವು ಪ್ರಶ್ನೆ ಮಾಡುವಾಗ ಅದಕ್ಕೆ ಬೇಕಾದಂಥ ಉತ್ತರ ಇರಲಿಲ್ಲ. ಆವಾಗ ನಾವು ನಿರ್ಧಾರ ಮಾಡಿದ್ವಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ. ಆ ಒಂದು ಮನಸ್ಥಿತಿ, ಆ ನಿರ್ಧಾರದಿಂದ ಇವತ್ತು ಎಷ್ಟು ಅದನ್ನು ಕೇಜ್ ಕಟ್ಲೆ ಅಥವಾ ಹಣದ ರೂಪದಲ್ಲಿ ನಾವು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ರಾಕೇಶ್ ಅನ್ನ ಅವರು ಹೇಳಿದಾಗೆ KMC ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೈನಂದಿನ ಸಾಮಗ್ರಿ ನಾವು ಇವತ್ತು ಬಡ ಕುಟುಂಬಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಹಸ್ತಾಂತರ ಮಾಡ್ತಿದ್ದೇವೆ. ತುಂಬ ಅದೇ ಮೊದಲು ನಮ್ಮ ಹೆಜ್ಜೆ ನಾವು ಒಂದು 20 ಜನ ಕಾರ್ಯಕರ್ತರೊಂದಿಗೆ ಇಟ್ಟದಾದ್ರೆ ಈಗ 120 ಕಾರ್ಯಕರ್ತರಿದ್ದಾರೆ. ನಾವು ಇಲ್ಲಿರುವಂತದ್ದಲ್ಲ, ಹೊರ ದೇಶದಲ್ಲಿ ನಿಂತು ಕೂಡ ಪ್ರತಿ ತಿಂಗಳು ಕಾರ್ಯಕ್ರಮ ನಾವು ಯೋಜನೆ ಇಂಥ ಬಡ ಕುಟುಂಬಕ್ಕೆ ನಾವು ತಮ್ಮ ಪ್ರಥಮ ಯೋಜನೆ ಎಲ್ಲಿ ಆಯ್ತು ಮತ್ತೆ ಹೇಗೆ ಆಯ್ತು? ಪ್ರಥಮ ಯೋಜನೆ ಬೊಲ್ಮ ಸೇವಾ ಅನಾಥಾಶ್ರಮದಲ್ಲಿ ಆಗಿದ್ದು. ಬೊಲ್ಮ ಸೇವಾ ಆಶ್ರಮ ಅಂತ ಹೇಳಿ ದೇರಳಕಟ್ಟೆಯಲ್ಲಿ, ಆ ಆಶ್ರಮಕ್ಕೆ ನಾವು 1-2-3 ತಿಂಗಳು ಬೇಕಾಗುವಂತಹ ದೈನಂದಿನ ಸಾಮಗ್ರಿಯನ್ನು ಕೊಟ್ಟು ನಾವು ಸೇವೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ನೆಚ್ಚಿನ ಶಾಸಕರಾದಂತಹ ವೇದವಾಸ್ ಕಾಮತ್ ಅವರು ಉದ್ಘಾಟಿಸಿ ನಮಗೆ ಆಶೀರ್ವಾದ ಮಾಡಿದ್ರು. ಅವರ ಆಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತಿಗೆ ನಾವು ಸೇವೆ ಮಾಡ್ತಿದ್ದೇವೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಪಡ್ತದೆ. ಎಸ್ ಎಸ್ ಎಸ್. ಆ ಸಂದರ್ಭದಲ್ಲಿ ಸಿಕ್ಕಂಥ ಪ್ರತಿಕ್ರಿಯೆ ಅಲ್ಲಿನ ಆಶ್ರಮದವರು ಇರ್ಬೋದು ಅಥವಾ ತಮ್ಮ ಜೊತೆಗೆ ಸೇರ್ಕೊಂಡಂಥ ಒಂದಷ್ಟು ಆ ಕಾರ್ಯಕರ್ತರಿಂದ ಹೇಗಿತ್ತು ಅಂತ? ಖಂಡಿತ ನಾವು ಒಂದು ನಿರೀಕ್ಷೆ ಇತ್ತು ನಮಗೆ. ನಾವು ಒಂದು ರಕ್ತದಾನ ಶಿಬಿರ ಕೂಡ ಒಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ವಿ. ನಮ್ದು ನಿರೀಕ್ಷೆ ಇತ್ತು ನಾವು ಒಂದು 100-150 ಜನ ಬಂದು ರಕ್ತ ದಾನ ಮಾಡಿಸಬೇಕು ಅಂತ ಹೇಳಿ. ಬಟ್ ನಮ್ದು ಆ ಒಂದು ನಿರೀಕ್ಷೆ ಸುಳ್ಳಾಯ್ತು. ನಾವು ಅವತ್ತು ಒಂದು 100 ಬಿಡಿ ಒಂದು 50 ಜನ ಕೂಡ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಯ್ತು. ಅದೊಂದು ಸ್ವಲ್ಪ ಮನಸ್ಸಿಗೆ ನೋವಾಯ್ತು. ನಾವೊಂದು ಇಷ್ಟು ದೊಡ್ಡ ಒಂದು ಯೋಜನೆ ಮಾಡಿಕೊಂಡು ನಮಗೆ ಹಾಸ್ಪಿಟ್ಲಿಗೆ ಬೇಕಾದಷ್ಟು ನಮಗೆ ರಕ್ತವನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಅಂತೇಳಿ ಮನಸ್ಸಿಗೆ ಬೇಜಾರಾಗಿತ್ತು. ಆ ಸಂದರ್ಭದಲ್ಲಿ ರಾಕೇಶ್ ಅವರೀಗ ಅವರು ಗೆಸ್ಟ್ ಆಗಿದ್ದು ನಮ್ಮೊಟ್ಟಿಗೆ. ಅದು ಮುಗಿಸಿ ನಾವು ಅನಾಥಾಶ್ರಮಕ್ಕೆ ಬೇಕಾಗುವಷ್ಟು ಐಟಮ್ ಅನ್ನು ತಲುಪಿಸಿದ್ದೇವೆ. ಅದೊಂದು ನನ್ನ ಮನಸ್ಸಿಗೆ ತೃಪ್ತಿ ಇತ್ತು. ಕಾರ್ಯಕರ್ತರಲ್ಲಿ ಯಾವಾಗ ಒಂದು ಭಾವನೆ ಇತ್ತು, ಇದು ನಮ್ಮ ಫಸ್ಟ್ನೇ ಹೆಜ್ಜೆ, ನಾವು ತಪ್ಪು ಆಗಿದೆ ಅಥವಾ ನೋವಾಯ್ತು ಅಂತೇಳಿ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ, ಇದನ್ನೇ ಪ್ರೇರಣೆ ಆಗಿ ತಗೊಂಡು ಇನ್ನು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡುವ, ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಹೆಜ್ಜೆ ಇಡುವ, ಅವಾಗ ನಾವು ಯಶಸ್ವಿ ಖಂಡಿತ ಕಾಣ್ತೀವಿ ಅಂತ ಹೇಳಿದ್ರು. ಆ ಮಾತು ರಾಕೇಶ್ ಅವರು ಕೂಡ ಆ ದಿವಸ ನಮಗೆ ಹೇಳಿದ್ರು, ನೀವು ಆ ವಿಷಯದಲ್ಲಿ ಟೆನ್ಷನ್ ಮಾಡಬೇಡಿ, ಈ ರೀತಿಯ ಕಾರ್ಯಕ್ರಮ ತುಂಬ ಕಡೆಗಳೆಲ್ಲ ಆಗ್ತದೆ. ಅಂದರೆ 100 ಜನ ಮಾಡ್ತೀವಿ ಅಂತ ಹೇಳ್ತಾರೆ, ಲಾಸ್ಟಿಗೆ 100 ಜನ ಆಗೋದಿಲ್ಲ. ಅಂಥ ಘಟನೆಗಳು ತುಂಬ ಆಗಿರುತ್ತೆ. ನೀವು ಅದನ್ನು ಇದು ಮಾಡಬೇಡಿ, ನೀವು ಇಂಥ ಒಳ್ಳೆ ಕೆಲಸ ಮಾಡಬೇಕಂತ ಯೋಚನೆ ಮಾಡಿದ್ರಲ್ಲ, ಇದಕ್ಕೆ ನಿಮಗೆ ಖಂಡಿತ ಇನ್ನು ಮುಂದೆ ಯಶಸ್ವಿ ಆಗ್ತದೆ ಅಂತ ಹೇಳಿದ್ರು. ಆ ಯಶಸ್ವಿಯ ದಿನಗಳನ್ನು ನಾವೀಗ ನೋಡ್ತಿದ್ದೇವೆ. ಅದಕ್ಕೆಲ್ಲ ಹಿರಿಯರದು ಮತ್ತು ಈ ತುಳುನಾಡಿನ ಜನರ ಒಂದು ಸಹಕಾರ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಎಸ್, ಇನ್ನು ಆದೇಶ್ ಅವರು ಕಾರ್ಯಕರ್ತರಾಗಿ ಸೇರಬೇಕಾದ್ರೆ ಯಾರು ತಮಗೆ ಇದನ್ನು ಈ ಸಂಘಟನೆ ಇದೆ, ಈ ಸಂಸ್ಥೆ ಇದೆ ಅಂತ ತಿಳಿಸ್ಕೊಟ್ರು, ಜೊತೆಗೆ ಸೇರುವ ಸಂದರ್ಭ ಜೊತೆಗೆ ಆ ಬಳಿಕ ಸಿಕ್ಕಂಥ ಅನುಭವ ಹೇಗಿತ್ತು ಅಂತ? ನಾನು ಮೊದಲನೇದಾಗಿ ನನ್ನ ಗೆಳೆಯ ರಾಹುಲ್ ಅಂತ ಇದ್ದಾನೆ, ನನ್ನ ಫ್ರೆಂಡ್. ಅವ ಹೀಗೆ ಬಂದು ನನ್ನ ಹತ್ರ ಹೇಳ್ತಾನೆ, ನಾವು ಹೀಗೆ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ, ಸಂಸ್ಥೆಯನ್ನು ಕಟ್ತಾ ಇದ್ದೀವಿ, ತುಳುನಾಡ ಸಂಜೀವಿನಿ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳಿ. ನನಗೆ ಆ ಹೆಸರನ್ನು ಕೇಳಿ ತುಂಬ ಸಂತೋಷವಾಯಿತು. ಒಂದು ಒಳ್ಳೆಯ ಹೆಸರು. ಆ ಹೆಸರಿನಲ್ಲಿರುವ ಅರ್ಥ, ಈಗ ಮಹೇಂದ್ರ ಕಾಶಣ್ಣನವರು ಹೇಳಿದ್ರು ಆ ಹೆಸರಿಗೆ ಎಷ್ಟು ಅರ್ಥ ಇದೆ ಅಂತ ಹೇಳಿ. ಸಂಜೀವಿನಿ ಅನ್ನುವಂತಹದ್ದು ಒಂದು ಅದ್ಭುತವಾದ ಗುಣವಿರುವಂತಹ ಒಂದು ಮದ್ದು. ಇದನ್ನು ನಾವು ರಾಮಾಯಣದ ಕಥೆಯಲ್ಲಿಯೂ ಕೇಳಿ ಬಂದಿದ್ದೇವೆ. ಸೊ ಹೀಗಾಗಿ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಏನು ನಿಮ್ಮ ಅಜೆಂಡಾ ಏನು, ಅಂದ್ರೆ ಉದ್ದೇಶ ಏನು, ಯಾವುದರ ಮೂಲಕ ನೀವು ಹೇಗೆ ಸೇವೆ ಮಾಡುದಂತ ಹೇಳಿ. ಅದಕ್ಕೆ ಅವನು ಹೇಳಿದ, ಆರ್ಥಿಕ ನೆರವು ಏನು ಮಾಡುವುದಿಲ್ಲ ನಾವು,
ನಾವೇ ಕಾರ್ಯಕರ್ತರೆಲ್ಲ ಒಟ್ಟಾಗಿ ನಾವು ಏನು ಸಂಪಾದನೆ ಮಾಡ್ತೀವೋ ಅದರಲ್ಲಿ ಒಂದಿಷ್ಟು ಹಣವನ್ನು ಇದಕ್ಕಾಗಿಯೇ ಕೂಡಿಟ್ಟು ತಿಂಗಳಿನಲ್ಲಿ ಒಂದು ದಿನ ಒಂದು ಯಾವುದಾದ್ರೂ ನಮಗೆ ಬರುವ ಕಂಪ್ಲೇಂಟ್ನಲ್ಲಿ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಬಡತನದಲ್ಲಿ ಇರುವ ಯಾವುದಾದ್ರೂ ಕುಟುಂಬ ಇದ್ದರೆ ಅವರನ್ನು ಗುರುತಿಸಿ ಅವರಿಗೆ ಹೋಗಿ ನಾವು ದೈನಂದಿನ ಸಾಮಗ್ರಿಯನ್ನು ಹಸ್ತಾಂತರ ಮಾಡುವುದಂತ ಹೇಳಿ. ಸೊ ಇದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಸರಿ, ನಾನು ಹೇಗೆ ಅಂತ ಹೇಳಿದೆ, DVG ಅವರು ಮಂಕುತಿಮ್ಮನ ಕಗ್ಗ ಎಂಬ ಸಾಹಿತ್ಯದ 4-5 ಸಾಲುಗಳನ್ನು ಹೇಳ್ತೇನೆ. ಓಕೆ ಓಕೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ. ಸೊ ಇದನ್ನು ನಾನು ಶಾಲೆ ದಿನಗಳಿಂದನೇ ಕಲಿತಿದ್ದೇನೆ. ಆ ದಿನದಿಂದ ಈ ದಿನದವರೆಗೂ ನಾನು ಅದನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇನೆ. ಸೊ ಆ ಒಂದು ಇದರ ಪ್ರೇರಣೆಯಿಂದ ನಾನು ಹೇಳಿದೆ ನನ್ನ ಗೆಳೆಯನ ಹತ್ರ, ಸರಿ ಓಕೆ ನಾನು ಕೂಡ ಬರ್ತೇನೆ ಮಾಡುವ ಅಂತ ಹೇಳಿ. ಸೊ ಆವಾಗ ಕಾಶನ್ನ ಹೇಳಿದಾಗೆ 20-30 ಜನರಿದ್ದ ಒಂದು ತಂಡ ಈಗ ದೊಡ್ಡ ಗುಂಪಾಗಿದೆ. ಒಂದು 100-120 ಜನ ಸೇರಿದಷ್ಟು ದೊಡ್ಡ ಗುಂಪಾಗಿದೆ. ಸೊ ತುಂಬ ಖುಷಿ ಆಗ್ತದೆ ನನಗೆ. ಅಂದರೆ ನಾವು ಯಾವುದಕ್ಕೆಲ್ಲ ಖರ್ಚು ಮಾಡ್ತೀವಿ, ಯಾವುದಕ್ಕೆಲ್ಲ ಬೇಡದಕ್ಕೆ ಯಾವುದಕ್ಕೆಲ್ಲ ಖರ್ಚು ಮಾಡ್ತೀವಿ, ಅದರಲ್ಲಿ ಒಂದು ಭಾಗ ಇದಕ್ಕಂತ ನಾವು ಕೂಡಿಟ್ರೆ ನಾವು ಅದರಲ್ಲಿ ಕೊಡುವಾಗ ಅವರಿಗೆ ನಾವು ಎಷ್ಟೋ ನಮ್ಮ ಕಣ್ಣಾರೆ ನಾವು ಕಂಡಿದ್ದೇವೆ ಅವರು ಸಂತೋಷದಲ್ಲಿ ಊಟ ಮಾಡುವುದನ್ನು. ಸೊ ಇದನ್ನೆಲ್ಲ ನೋಡುವಾಗ ನನಗೆ ತುಂಬ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ. ಹಾಗೆ ಎಸ್ ಖಂಡಿತ. ತುಳುನಾಡ ಸಂಜೀವಿನಿ ಅನ್ನುವಂಥ ಒಂದು ಸಂಸ್ಥೆ ಕಟ್ಕೊಂಡು ಅದರಲ್ಲಿ ಸಮಾಜ ಸೇವೆ ಮಾಡಬೇಕು. ಅದು ಕೂಡ ದಿನಾಲು ತಿನ್ನೋದಕ್ಕೆ ಏನು ಬೇಕಾಗಿದೆ, ಅಕ್ಕಿ ಆಗಿರ್ಬೋದು, ಬೇಳೆಕಾಳು ಆಗಿರ್ಬೋದು, ಅಂಥ ಸಾಮಗ್ರಿಗಳನ್ನು ಆ ಕಡು ಬಡತನದಲ್ಲಿರುವಂಥ ಒಂದಷ್ಟು ಕುಟುಂಬಗಳಿಗೆ ತಲುಪಿಸುವಂಥ ಒಂದು ವಿಭಿನ್ನ ಪ್ರಯತ್ನವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾರೆ. ಜೊತೆಗೆ ಆ ಹೆಜ್ಜೆಗಳು ಹೇಗಿತ್ತು, ಆ ಪ್ರಾರಂಭದ ದಿನಗಳಿಂದ ಹಿಡಿದು ಈವರೆಗಿನ ಈ ಒಂದು ಸಮಯದ ನಡುವೆ ಯಾವೆಲ್ಲ ವಿಚಾರಗಳು ಅವರಿಗೆ ಎದುರಾಯಿತು ಎಲ್ಲವನ್ನು ಕೂಡ ಮಾತಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಸ್ಪಂದನ ಹೀರೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ತುಳುನಾಡ ಸಂಜೀವಿನಿ ಈ ಒಂದು ಸಮಾಜ ಸೇವಾ ಸಂಘಟನೆಯ ಇಬ್ಬರಿದ್ದಾರೆ, ಸಂಸ್ಥಾಪಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವ್ರ ಜೊತೆ ಒಂದಷ್ಟು ಆ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ, ನೇರವಾಗಿ ಕರೆಯನ್ನು ಸ್ವೀಕಾರ ಮಾಡಿ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಮಸ್ತೆ. ನಾವು ಪಡುಬಿದ್ರಿಯಿಂದ ಭಗವತಿ ಗ್ರೂಪ್ ಪಡುಬಿದ್ರಿ ಸಂಸ್ಥೆಯಿಂದ ಮಾತಾಡುದು. ಎಸ್, ಖಂಡಿತ ಮಾತಾಡಿ ಸರ್. ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಳುನಾಡ ಸಂಜೀವಿನಿ ಸಂಸ್ಥೆಯವರಿದ್ದಾರೆ. ಹೌದು ಸರ್, ಅವರು ತುಂಬಾ ನಮ್ಮ ಭಗವತ್ ಗ್ರೂಪ್ ತಂಡದ ಇಲ್ಲಿಂದ ನಾವು ಫೋನ್ ಮಾಡಿದ್ದಕ್ಕೆ ತುಂಬಾ ಉತ್ತಮ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಭಗವತಿ ತಂಡದ ಸ್ಪಂದನೆಗೆ ಎಷ್ಟು ನನಗೆ ಒಂದು 60-70 ಆರೋಗ್ಯ ಸಂಬಂಧಿತ ಜನರಿಗೆ ಸಹಾಯ ಮಾಡಿದ್ದಾರೆ. ಓಕೆ, ಅವರಿಗೆ ಮತ್ತು ಅವರ ತಂಡಕ್ಕೆ ತುಂಬ ಹೃದಯ ಧನ್ಯವಾದಗಳು. ಎಸ್, ಖಂಡಿತ. ಈ ಸಂದರ್ಭದಲ್ಲಿ ಅವರಿಗೆ ಏನು ಆಶಿಸ್ತೀರಾ ಅವರ ತಂಡಕ್ಕೆ, ಈ ಒಂದು ಸಂಸ್ಥೆಗೆ ಅಂತ? ಅವರು ಇನ್ನಷ್ಟು ಕೆಲಸವನ್ನು ಮಾಡಲಿ ಮತ್ತೆ ತುಂಬಾ ಜನರಿಗೆ ಅವರಿಂದ ತುಂಬಾ ಸಹಾಯ ಆಗಲಿ ಅಂತ ನಾನು ಅಪೇಕ್ಷೆ ಪಡುತ್ತೇನೆ. ಎಸ್, ಖಂಡಿತ ಖಂಡಿತ. ತಮ್ಮ ಸಹಕಾರ, ಸಲಹೆ, ಸೂಚನೆಗಳು ಇವರ ಜೊತೆಗಿರಲಿ ಸರ್. ನಮ್ಮ ಗ್ರೂಪಿಗೆ ಸಹ ತುಂಬಾ ಅವರಿಂದ ಸಹಾಯ ಆಗಿದೆ. ಓಕೆ, ತಂಡದಿಂದ ಪಡುಬಿದ್ರಿಗೆ ಬಂದು ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ ಅವರು. ಎಸ್ ಎಸ್ ನಾವು ಇಲ್ಲಿ ಗ್ರೂಪಿನ ಒಂದು ಫೋನ್ ಮಾಡಿದಕ್ಕೆ ತುಂಬಾ ಒಂದು ಫೋನಿಗೆ ಅವರು ತುಂಬಾ ಉತ್ತಮ ರೀತಿಯ ಸಲಹೆಯನ್ನು ಮಾಡಿ ಮತ್ತೆ ನಮಗೆ ಇಲ್ಲಿ ಪಡುಬಿದ್ರಿಂದ ಕಲಿಸಿದ ಎಲ್ಲ ಆರೋಗ್ಯದ ಸಂಬಂಧ ಎಲ್ಲರಿಗೆ ಸ್ಪಂದನೆ ತುಂಬಾ ಮಾಡಿದ್ದಾರೆ. ಎಸ್ ಎಸ್ ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಎಸ್ ಎಸ್ ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ. ಎಸ್, ಪಡುಬಿದ್ರೆ ಭಾಗದಲ್ಲಿ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ, ಜೊತೆಗೆ ನಮ್ಮ ಎಲ್ಲ ಕರೆಗೂ ಕೂಡ ಸ್ಪಂದನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಪ್ರಾರಂಭದ ದಿನಗಳಲ್ಲಿ ಒಂದು ಸಣ್ಣ ಕಲ್ಪನೆಯನ್ನು ಇಟ್ಕೊಂಡು ಪ್ರಾರಂಭ ಆಗುತ್ತೆ ಈ ತುಳುನಾಡ ಸಂಜೀವಿನಿ. ಆ ಬಳಿಕ ಹೊಸ ಯೋಜನೆಗಳು ಬರುತ್ತೆ. ಈ ಸಂಘ ಅಥವಾ ಈ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರ್ತದೆ? ಯಾಕಂತ ಹೇಳಿದರೆ ಪ್ರಾರಂಭದ ಹಂತ ಅನ್ನುವಂಥದ್ದು ಒಂದು 20 ಜನರ ತಂಡ, ಅದಕ್ಕೆ ಏನು ದೊಡ್ಡ ಕಷ್ಟ ಇರುತ್ತೆ ಆ ಪ್ರಶ್ನೆ ಅಲ್ಲ. ಆದರೆ ತಂಡ ಬೆಳೀತಾ ಹೋದಾಗೆ ಒಂದಷ್ಟು ಸವಾಲುಗಳು ಹೆಚ್ಚುತ್ತೆ, ಹೊಸ ವಿಚಾರಗಳು ಬರುತ್ತೆ, ಜೊತೆಗೆ ಸಮಸ್ಯೆ ಇರುವವರ ಅಳಲು ಅಥವಾ ಅವರ ಕೂಗು ಅನ್ನುವಂಥದ್ದು ದೊಡ್ಡ ಮಟ್ಟಿನಲ್ಲಿ ಕೇಳಿಸುವುದಕ್ಕೆ ಶುರುವಾಗುತ್ತೆ.
ಸೊ ಆ ಸಂದರ್ಭವನ್ನು ಯಾವ ರೀತಿ ಎದುರಿಸ್ತೀರಾ, ತಮ್ಮ ಕಾರ್ಯಕರ್ತರ ಜೊತೆಗೆ ತಾವು ಯಾವ ರೀತಿಯಲ್ಲಿ ಇಡ್ತೀರಾ ಅಂತ? ಖಂಡಿತವಾಗಿ ಕೂಡ ನೀವು ಹೇಳಿದಾಗೆ ಸಂಸ್ಥೆ ಬೆಳೀತಾ ಹೋದಾಗ ಒಂದಷ್ಟು ಸಮಸ್ಯೆಗಳು ಕೂಡ ಜಾಸ್ತಿ ಬರುತ್ತೆ. ಮತ್ತೆ ನಮ್ಮ ಕನಸು ಕೂಡ ದೊಡ್ಡದಾಗ್ತಾ ಹೋಗ್ತದೆ. ಆ ಸಂದರ್ಭ ಅಂತ ಹೇಳುವುದಾದ್ರೆ ನಾವು ಫಸ್ಟ್ಗೆ 20 ಜನರಿಂದ ಒಂದು 70-80 ಜನ ಆಗುವ ಸಂದರ್ಭದಲ್ಲೇ ನಾವು ಒಂದು ಸಮಿತಿಯನ್ನು ರಚಿಸಿದ್ವಿ. ಆ ಸಮಿತಿಯಲ್ಲಿ ಒಂದು 6 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ. ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಅಧ್ಯಕ್ಷ ಅಂತ ಹೇಳ್ಕೊಂಡು ಅವರವರ ಜವಾಬ್ದಾರಿನ ಅವರು ತುಂಬಾ ಪ್ರಾಮಾಣಿಕತೆಯಿಂದ ನಿಭಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಗೊಂದಲ ಆಗಿರ್ಬೋದು, ಕಷ್ಟ ಆಗುದು, ಸಾಮಗ್ರಿ ಕಲೆಕ್ಟ್ ಆಗ್ತಿಲ್ಲ, ಇಂಥದ್ದು ದೃಶ್ಯನೇ ನಮ್ಗೆ ಯಾವತ್ತೂ ಕಣ್ಣಿಗೆ ಬೀಳಿಲ್ಲ. ನಮ್ಗೆ ಹೇಳ್ತಿದ್ರು ಹಿರಿಯರು, ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡಿ, ನಿಮ್ಮೊಟ್ಟಿಗೆ ದೇವರು ಇರ್ತಾರೆ, ನೀವು 4 ಹೆಜ್ಜೆ ಮುಂದೆ ನಿಮ್ಮ ದೇವರು ಇಡಿಸ್ತಾರೆ ಅಂತೇಳಿ ನಮ್ಗೆ ಅದು ಈಗ ಅನುಭವಕ್ಕೆ ಬರ್ತಿರುವಂತಹ ಒಂದು ವಿಷಯ. ಖಂಡಿತವಾಗಿ ಅಲ್ಲಿಂದ ನಮ್ಮ ಪ್ರಾರಂಭ, ನಮ್ಮ ಕನಸುಗಳು ಆದಾಗೇನೆ ನಮಗೆ ಜನರ ಸಹಕಾರ ಕೂಡ ದೊಡ್ಡ ಮಟ್ಟದಲ್ಲಿ ಸಿಗ್ತುಂಟು. ಈಗ ಬರುವ ಇದೇ ತಿಂಗಳ 16 ತಾರೀಕಿಗೆ ನಮ್ಮ ಸಂಸ್ಥೆಯ 4ನೇ ವರ್ಷದ ಪ್ರಥಮ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿದ್ವಿ. ಅಲ್ಲಿ 3 ಬಡ ಕುಟುಂಬಗಳಿಗೆ ದೈನಂದಿನ ಸಾಮಗ್ರಿ, ಅದರೊಟ್ಟಿಗೆ ವಿಶೇಷ ಅದೇ ಮೂಡುಬಿದ್ರೆ ವಿಶೇಷ ಮಕ್ಕಳ ಶಾಲೆಗೆ ಕೂಡ ಒಂದು ಅಕ್ಕಿ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಈ ಕಾರ್ಯಕ್ರಮದ ಒಂದು ತಯಾರಿ ಮಾಡಿ ಡಿಕ್ಲೇರ್ ಮಾಡಿದ ತಕ್ಷಣ, ಅನೌನ್ಸ್ ಮಾಡಿದ ತಕ್ಷಣ ಒಂದು 2-3 ದಿವಸದಲ್ಲಿ ನಮಗೆ ಬೇಕಾದಂತ ಸಾಮಗ್ರಿ ಕಲೆಕ್ಟ್ ಆಯ್ತು. ಈಗ ಕೇಳ್ತಿದ್ರೆ ಪುನಃ ಇನ್ನೂ ಹೆಚ್ಚಿನ ಸಾಮಗ್ರಿಗಳು ನಿಮಗೆ ಅವಶ್ಯಕತೆ ಇದೆ ಅಂತೇಳಿ ಈ ಜನರ ಸಹಕಾರದ ರೀತಿ ನೋಡುವಾಗ ತುಂಬಾ ಹೆಮ್ಮೆ ಅನಿಸ್ತುಂಟು. ಯಾಕಂತೇಳಿದ್ರೆ ಜನರಿಗೆ ನಮ್ಮ ಸಂಸ್ಥೆಯ ಮೇಲೆ ಇರುವಂತಹ ನಂಬಿಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರು ಕೂಡ ನಾವಾಗಿ ಸಹಾಯ ಮಾಡಿದ್ದು ಕೇಳುವಾಗ ಯಾರು ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಅವರಾಗಿ ಖುದ್ದು ಈಗ ಅಂತ ತುಳುನಾಡಿನ ಜನರು ಅಂತ ಹೇಳ್ಬೋದು, ಖುದ್ದು ಅವರ ಮನಸ್ಥಿತಿಯಿಂದ ನಾವು ನಿಮ್ಗೆ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳುವ ದೃಶ್ಯಗಳನ್ನು ನೋಡುವಾಗ ತುಂಬಾ ಸಂತೋಷ ಆಗ್ತಾ ಉಂಟು. ನಮ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೂಡ ಸಹಾಯ ಮಾಡಬಹುದು ಅಂತ ಒಂದು ನಂಬಿಕೆ ಇದೆ ಜನರ ಸಹಕಾರ ಇದ್ರೆ. ಖಂಡಿತ. ಒಂದು ಕರೆ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಎಸ್, ಖಂಡಿತ ಮೇಡಮ್. ಇವತ್ತು ಓಕೆ 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 ಎಸ್. ಇವರ ಈ ತಂಡಕ್ಕೆ ತಾವು ಏನು ಆಶಿಸ್ತೀರಾ ಅಂತ? ಇವರ ಈ ತಂಡಕ್ಕೆ ಏನು ಆಶಿಸ್ತೀರಾ ತಾವು? ಎಸ್, ಖಂಡಿತ ಖಂಡಿತ. ತಮ್ಮ ಹೌದು 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 ತಮ್ಮ ಪ್ರೀತಿಯ ಆಶೀರ್ವಾದಗಳು, ಸಹಕಾರಗಳು ಈ ತಂಡದ ಜೊತೆಗಿರಲಿ, ಇನ್ನಷ್ಟು ಸಮಾಜ ಸೇವೆಗೆ ಪ್ರೇರಣೆ ಆಗಲಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿರೋದಕ್ಕೆ. ಎಸ್, ಒಂದಷ್ಟು ಜನರಿಗೆ ಸಹಾಯ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಂಧಕಾರದಲ್ಲಿ ಬೆಳಕು ಸಿಕ್ಕ ರೀತಿಯ ಅನುಭವ ಆಗುತ್ತೆ. ಜೊತೆಗೆ ಆ ಅನುಭವಗಳು ಅವರ ಜೀವನದಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ತರುತ್ತೆ. ಅದೆಷ್ಟೋ ಜನರಿಗೆ ಸಹಾಯವನ್ನು ಪಡ್ಕೊಂಡವರು ಮತ್ತೆ ಸಹಾಯ ಮಾಡುವ ರೀತಿಗೆ ಬೆಳೆದವರಿದ್ದಾರೆ. ಹಾಗೆಯೇ ತಮ್ಮ ಸಂಘಟನೆಯಲ್ಲಿ ಒಂದಷ್ಟು ಯುವಕರಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಆ ಕಾರ್ಯಕರ್ತರ ಒಳಗೆ ಇರುವವರು ನಮ್ಮ ಆದರ್ಶ್ ಅವರಿಗೆ ಏನು ಈ ಒಂದು ಸಂಘಟನೆಗೆ ಬಂದ ಬಳಿಕ ತಮ್ಮ ಜೊತೆಗಿರುವಂಥ ಇತರ ಕಾರ್ಯಕರ್ತರು ಇರ್ಬೋದು, ಸೊ ಆ ಕಾರ್ಯಕರ್ತರಲ್ಲಿ ಏನಾದರೂ ಬದಲಾವಣೆಗಳನ್ನು ತಾವು ಕಾರ್ಯಕರ್ತರ ನೆಲೆಯಲ್ಲಿ ಕಂಡುಕೊಂಡಿದ್ದೀರಾ ಅಂತ? ಖಂಡಿತ ಹೌದು, ಒಳ್ಳೆ ವಿಚಾರ ಇದು. ಓಕೆ, ನೋಡಿ, ನಾವು ಸಮಾಜ ಸೇವೆದ ಜೊತೆಗೆ ಸಮಾಜಕ್ಕೆ ಪ್ರೇರಣೆ ಆಗುವಂತಹ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಇದು ಈ ಸಂದರ್ಭದಲ್ಲಿ ನಾನು ಖಂಡಿತ ಇದನ್ನು ವಿಶೇಷವಾಗಿ ಹೇಳಲೇಬೇಕು. ನಾವು 3ನೇ ವರ್ಷದ ಪ್ರಥಮ ಕಾರ್ಯಕ್ರಮವನ್ನು ಬೆಳ್ಮ ದೇರಳಕಟ್ಟೆಯ ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ನ ಸೇವಾಶ್ರಮದಲ್ಲಿ ಅಮ್ಮನೊಟ್ಟು ಒಂದು ದಿನ ಎಂಬ ಧ್ಯೇಯ ವಾಕ್ಯದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಸೊ ಈ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ನಾನೊಂದು ಮಾತನ್ನ ಹೇಳ್ತೇನೆ. ನಾವು ನಮ್ಮ ಈಗ ಜೀವನದಲ್ಲಿ ಆಗುವಂಥ ಯಾವುದೇ ಒಂದು ಶುಭ ಸಂದರ್ಭ ಇರಲಿ, ಅಂದರೆ ನಮ್ಮ ವೈಯಕ್ತಿಕ, ನಮ್ಮ ಬರ್ತ್ಡೇ, ಅಂದರೆ ನಮ್ಮ ಹುಟ್ಟುಹಬ್ಬದ ಆಚರಣೆ ಇರಲಿ, ಇಲ್ಲದಿದ್ದರೆ ನಮ್ಮ ಕುಟುಂಬದವರು ಯಾರದಾದ್ರೂ ವಿವಾಹ ವಾರ್ಷಿಕೋತ್ಸವ ಇರಲಿ, ಇಂತಹ ಸಂದರ್ಭದಲ್ಲಿ ನಾವು ಹೊರಗಡೆ 100 ಅಥವಾ 200 ಜನರಿಗೆ ಊಟ ಹಾಕಿದರೆ, ನಾವು ಇಲ್ಲಿಗೆ ಊಟ ಹಾಕೋದಕ್ಕಿಂತ ಇಲ್ಲಿಗೆ ಬಂದು ಇಂತಹ ಆಶ್ರಮಕ್ಕೆ ಭೇಟಿ ಕೊಟ್ಟು 20-30 ಜನರಿಗೆ ಒಂದು ಊಟ ಹಾಕುವಾಗ ಅವರಿಗೆ ಇದರಲ್ಲಿ ಸಿಗುವಂತಹ ಸಂತೋಷ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಿದ್ದೆ. ಈ ಮಾತು ತುಂಬಾ ಜನರಿಗೆ ಪ್ರೇರಣೆ ಆಗಿದೆ. ಆ ಒಂದು ವಿಡಿಯೋ ಕೂಡ ಸ್ವಲ್ಪ ವೈರಲ್ ಆಗಿತ್ತು, ಅಂದ್ರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಆಗಿತ್ತು. ಸೊ ಆ ವಿಡಿಯೋವನ್ನು ನೋಡ್ಬಿಟ್ಟು ತುಂಬಾ ಜನ ಆ ದೇರಳಕಟ್ಟೆ ಆಶ್ರಮದ ನಂಬರ್ ಕೂಡ ಕೇಳಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವರ ಏನಾದ್ರು ಕಾರ್ಯಕ್ರಮ ಇದ್ರೆ, ಅಂದ್ರೆ ಹುಟ್ಟುಹಬ್ಬ ಏನಾದ್ರು ಇದ್ರು, ಅಲ್ಲಿ ಹೋಗಿ ಆಚರಣೆ ಮಾಡ್ತಿದ್ರು. ಅದರ ನಂತರ ಅದು ಎಷ್ಟು ಪ್ರೇರಣೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರೇ ಅದಕ್ಕೆ ಸಾಕ್ಷಿ.
ಹೇಗಂತ ಹೇಳಿದ್ರೆ ಈಗ ಸ್ವಲ್ಪ ದಿನಕ್ಕಿಂತ ಮುಂಚೆ ಕೂಡ ಹಾಗೆ ನಮ್ಮ ಸಂಸ್ಥಾಪಕರಲ್ಲಿ ಒಬ್ಬರಾದ ದೇವಿ ಪ್ರಸಾದ್ ವಾಮಂಜೂರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ನೀರೇಶ್ವಲಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರಳವಾಗಿ ಆಚರಿಸಿದರು. ಅಂದ್ರೆ ಹೇಗಂತ ಹೇಳಿದ್ರೆ ಅಲ್ಲಿಯ ಮಕ್ಕಳಿಗೆ ಒಂದು ಸಿಹಿ ತಿಂಡಿ ವಿತರಣೆ ಆಗಲಿ ಅಥವಾ ಏನಾದರೂ ಹೀಗೆ ಹಣ್ಣು ಇದನ್ನು ಕೊಟ್ಟು ಒಂದು ಆಚರಣೆ ಮಾಡೋದಾಗ್ಲಿ, ಇದೆಲ್ಲ ತುಂಬಾ ಬದಲಾವಣೆಗಳನ್ನು ನೋಡಿದ್ದೇನೆ ನಾನು ಇದಕ್ಕೆ ನಮ್ಮ ಸಂಸ್ಥೆಗೆ ಸೇರಿದ ನಂತರ. ಹಾಗೆ ಕೊರೋನಾದ ಸಂದರ್ಭದಲ್ಲಿ ಕೂಡ ಹಾಗೆ, ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಹಾಗೆ ತಮ್ಮ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಿದ್ರು ಅಂತ ಹೇಳಿದ್ರೆ ನಿರ್ಗತಿಕರಿಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲ ಮಲಗುವವರಿಗೆ ಪಾಪ ಆವಾಗ ಆ ಸಂದರ್ಭದಲ್ಲಿ ಒಂದು ಹೊತ್ತು ಊಟಕ್ಕೂ ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡೋದಾಗ್ಲಿ ಅಥವಾ ಭಗಿನಿ ಸಮಾಜ ಆಶ್ರಮದಲ್ಲಿ ಕೂಡ ಒಂದು ಹೊತ್ತು ಬೆಳಗಿನ ಹೊತ್ತಿನ ಉಪಹಾರದ ವ್ಯವಸ್ಥೆ ಆಗಲಿ, ಇಂತಹದ್ದೆಲ್ಲ ಬದಲಾವಣೆಗಳನ್ನು ನಾವು ನೋಡ್ಲಿಕ್ಕೆ ಆರಂಭಿಸಿದ್ದೇವೆ ಈಗ ನಮ್ಮ ಸಂಸ್ಥೆಯಿಂದ. ಖಂಡಿತ. ಒಂದು ಕರೆ ಇದೆ, ಸ್ವೀಕಾರ ಮಾಡೋಣ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಖಂಡಿತ ಮಾತಾಡಬೇಕು ಸರ್. ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇವತ್ತು ತುಳುನಾಡ ಸಂಜೀವಿನಿ ತಂಡ ಇದೆ. ಏನು ಹೇಳ್ತೀರಿ ಅವ್ರ ಬಗ್ಗೆ ಅಂತ? ಓಕೆ ಓಕೆ ಓಕೆ, ಹೌದು ಹೌದು, ಓಕೆ ಓಕೆ, ಓಕೆ ಓಕೆ, ಹೌದು ಹೌದು ಹೌದು. ಏನು ಆಶಿಸ್ತೀರ ಅವರ ಈ ತಂಡಕ್ಕೆ ಜೊತೆಗೆ ಅವರ ಈ ಕಾರ್ಯಕ್ಕೆ ಅಂತ? ಓಕೆ ಓಕೆ, ಎಸ್ ಖಂಡಿತ. ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಎಸ್ ಖಂಡಿತ. ಬಹಳಷ್ಟು ಸೇವೆಗಳು, ಸಮಾಜ ಸೇವೆಯಲ್ಲಿ ಒಂದು ವಿಭಿನ್ನ ಹೆಜ್ಜೆಯನ್ನು ಇಟ್ಟವರು ತುಳುನಾಡ ಸಂಜೀವಿನಿ ಅನ್ನುವಂಥ ಈ ಒಂದು ಸಮಾಜಮುಖಿ ಸಂಸ್ಥೆ. ಇನ್ನು ಯಾವುದೇ ಒಂದು ಟ್ರಸ್ಟ್ ಇರಲಿ ಅಥವಾ ಸಮಾಜ ಸೇವಾ ಸಂಸ್ಥೆ ಇರಲಿ, ಸಂಘಟನೆ ಇರಲಿ, ಯಾವುದೇ ಒಂದು ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಹಣದ ಮೂಲ ಅನ್ನುವಂಥದ್ದು ಮುಖ್ಯವಾಗಿರ್ತದೆ. ಒಂದಷ್ಟು ಜನ ಟ್ರಸ್ಟಿಗಳಿರ್ಬೋದು, ಎಲ್ಲರೂ ಸೇರಿ ಒಂದಷ್ಟು ಹಣವನ್ನು ಹಾಕಿ ಜೊತೆಗೆ ಅದನ್ನು ಸಮಾಜಕ್ಕೆ ಸೇವೆಯ ರೂಪದಲ್ಲಿ ನೀಡ್ತಾರೆ. ತುಳುನಾಡ ಸಂಜೀವಿನಿಗೆ ಈ ಸಂಜೀವಿನಿಯ ಕಾರ್ಯ ಇಷ್ಟೊಂದು ಪ್ರಬಲ ರೀತಿಯಲ್ಲಿ ಮುಂದುವರಿಬೇಕಾದ್ರೆ ಈ ಹಣದ ಮೂಲ ಅಥವಾ ಈ ಆಹಾರದ ಕಿಟ್ಟನ್ನು ನೀಡ್ತಾರೆ, ಇದರ ಮೂಲ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಜೊತೆಗೆ ಅದು ಯಾವ ರೀತಿಯಲ್ಲಿ ಜನರಿಗೆ ತಲುಪುತ್ತೆ, ಈ ಒಂದು ವಿಚಾರ ಮುಖ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಟ್ರಸ್ಟ್ ಅಥವಾ ಪ್ರತಿಯೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಘಟನೆ ಸಂಸ್ಥೆಗಳಿಗೆ ವ್ಯತ್ಯಯಗಳಿರ್ತದೆ. ಅವರ ಉದ್ದೇಶ ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು, ಆದರೆ ಅವರು ಮಾಡುವ ರೀತಿ ಅಥವಾ ಅವರು ಹಣದ ಮೂಲವನ್ನು ಹುಡ್ಕೊಳ್ಳುವ ರೀತಿ ಬೇರೆ ಬೇರೆದು ವಿಭಿನ್ನತೆ ಇರ್ತದೆ. ಹಾಗಾಗಿ ತುಳುನಾಡ ಸಂಜೀವಿನಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ಎಸ್ ಖಂಡಿತ ಸರ್, ಮಾತಾಡಬೇಕು. ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಳುನಾಡ ಸಂಜೀವಿನಿ ತಂಡ ಇದೆ. ಏನು ಹೇಳ್ತೀರಾ ಈ ತಂಡದ ಬಗ್ಗೆ, ಇವರ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಅಂತ? ಸಮಾಜದ ಕಟ್ಟ ಕಡೆಯಲ್ಲಿ ಬದುಕಿಗೆ ಭಾರವಾಗಿರುವಂತಹ ಜನ ಯಾರಿದ್ದಾರೆ, ಓಕೆ, ಅವರ ಕಡೆಗೆ ನಿಲ್ಲುವಂತಹ ಕೆಲವಾರು ಮನಸ್ಸುಗಳಲ್ಲಿ ಈ ತುಳುನಾಡ ಸಂಜೀವಿನಿ ಕೂಡ ಒಂದು ತಂಡ. ಓಕೆ, ಹತ್ತಿರದಿಂದ ಬಲ್ಲೆ. ಇವತ್ತು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದಾರೆ ಎಂಬುದರ ಗೊತ್ತಿಲ್ಲ. ನಾನೊಂದು ಕಾರ್ಯಕ್ರಮದಲ್ಲಿ ಇರುವ ಕಾರಣ ಓಕೆ, ಈ ನೇರ ಪ್ರಸಾರವನ್ನು ಹೌದು, ಓಕೆ ಓಕೆ ಓಕೆ, ಹೌದು. ಮಹೇಂದ್ರ ಕಾಶಿ ಅವರಿದ್ದಾರೆ, ಆದೇಶ್ ಡಿ ಅವರಿದ್ದಾರೆ. ಮಹೇಂದ್ರ ಕಾಶಿ ಅವರಿದ್ದಾರೆ, ಜೊತೆಗೆ ಆದೇಶ್ ಡಿ ಶೆಟ್ಟಿ ಇದ್ದಾರೆ.
ಓಕೆ ಓಕೆ ಮಾತಾಡಿ ಸರ್. ಮಹೇಂದ್ರಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಏನಿದೆ ಗೊತ್ತಲ್ಲ ಸರ್? ಅರುಣ್ ಹಾಂ ಗೊತ್ತೇನೆ ಅರುಣ್ ಸರ್. ಅಲ್ಲ ಸರ್ ಇದೆಲ್ಲ ನಿಜವಾದ ಚಟುವಟಿಕೆ ಮಾಡಿ ಆಗ್ತದೆ ಅಂದೆ ಸರ್. ಸುಳ್ಳು ನಡೀತದ ಸುಳ್ಳು ಮಾತಾಡ್ಬೋದು. ಹಾಂ ಮಾತಾಡಿ ಸರ್. ಅಂತ ಅದು ದಾರಿಯಲ್ಲಿ ಕಾರ್ಯಕ್ರಮ ವಿಶೇಷ ಆಗ್ತದೆ. ಹಾಂ ಅದು ನಗರದ ರೂಪದ ಆರ್ಥಿಕ ಸಹಾಯದ ಸಂಸ್ಥೆ ದೇಶದ ಸಂಘ ಸಂಸ್ಥೆಗಳು ನಿಟ್ಟಿನ ಬೆಳವಣಿಗೆ ಒಂದು ಈ ಕುಟುಂಬದ ಬೇಡಿಕೆ ತಕ್ಷಣದ ಅಗತ್ಯವಾದು ಆ ಕಾಲಿಕమైన ಅಗತ್ಯವಾದು ಐದು ವಸ್ತು ರೂಪದ ಕೊರಕರಂಚಿನ ಬೇರೆ ನಂಬಿದ್ದಾರೆ. ನಿಖಿಲ ಖರ್ಚು ಕೊರಕರಂಚಿನ ನಿಖಿಲ ಎಕ್ಕೆ ಮನಸ್ಸಾಗುಪಾಡು ಅದು ಜಗತ್ತಿನ ಸಾಧಿಸಕ್ಕನದ ಏನಿಗೆ ಧರ್ಮದ ಮಾನವೀಯತೆಯ ಮೇಲೆ ಮುಂದೆ ಮನಸ್ಸಂಚಿನ ನಿಖಿಲ ಬೇರೆ ಆಗುಪಾಡು ಕೂಡ ಖಾಲಿ ಪ್ರಶಂಸನಾರ್ಹ ಮಾತುಗಳು ಬೇರೆ ದಕ್ಷಿಣಂಚಿನದೇ ಅಂಚಾದು ಆ ನಿಜಟ್ಟು ನಿಖಿಲಿ ಸ್ಪಂದನದ ಹೀರೋ ಸಾಧಿಗಳು ಅವರು ಹಿಂದೆ ಅನಿವಾರ್ಯ ಅದೇನು ಸ್ಪಂದನೆ ಇರುತ್ತೆ ನಿಖಿಲಿ ಹೀರೋ ಸಾಧಿ ಎಸ್ ಖಂಡಿತ ಸರ್. ಸಾರ್ಥಕ ಸಂಚಿಕೆ ಇರುತ್ತೆ. ಓಕೆ ಸಕ್ಸಸ್ಫುಲ್ ಆಗಿದೆ, ಮೀನಿಂಗ್ಫುಲ್ ಆಗಿದೆ ಇದ್ದು ಓಕೆ ಅದು ನಿಖಿಲು ಈ ನಮ್ಮನೆ ಇರುವಲ್ಲ ಆರ್ಟಿಸ್ಟ್ ಒಳ್ಳೆ ಆರ್ಲ ಇದಕ್ಕ ಕಾರ್ಯಕ್ರಮ ಪತ್ರಿಕೆ ನನ್ನ ಸಂತೋಷ. ಆರ್ಟಿಸ್ಟ್ ಕಂತಿನ ಸುಗುಣಶೀಲ ಎಲ್ಲ ಸಂಸ್ಥೆ ಒಡನಾಟ ಬಂದಿದ್ದಲ್ಲ ಖಂಡಿತ ಮಾತಾ ಸದಸ್ಯರಿಂದ ಏನೋ ಗಮನ ಕೊಟ್ಟು ಮಾತೆಲ್ಲ ಇಟ್ಟಬೇಕಾಗಿದ್ದು ಖಂಡಿತ ಮಲ್ಲಪಾತೇರರು ನನ್ನ ಅಭಿಲಾಷೆ ದಾಂತೆ ಅಂದೆ ಒಂದು ಇಲ್ಲಿ ಬಡಪಟ್ಟಿದ ಸಾಮಾನ್ಯ ವರ್ಗ ಎಲ್ಲ ಕಾಸು ಬದಲಿಗೆ ಖಂಡಿತ ಇದ್ದಾರಣ ಖಂಡಿತ. ಸಾಮಾನ್ಯ ವರ್ಗ ಅಕ್ಕಲು ಬೆಂದಿನ ಒಂದು ಕುಡಿಗಾಸು ಅಂದೆ ಒಂದು ಪಾದದ ಕೊರಕು ನಮ್ಗೆ ಮನಸ್ಸು ಬರ್ತದೆ. ಖಂಡಿತ ನಿಜವಾಗಿ ನಿಜವಾದ ಸೇವೆ ನಿಸ್ವಾರ್ಥ ಮನಸ್ಸದ. ಎಸ್ ಖಂಡಿತ ಸರ್. ಏನು ಆಶಿಸ್ತೀರಾ ಇವರಿಗೆ ಅಂತ? ಕುಮಾರ್ ಈ ಕಾಲದಲ್ಲಿ ಹಾಂ ಯುವಕರಿಗೆ ಓದುವುದು ಬಹಳ ಕಡಿಮೆ. ಓಕೆ ಸಂಘಸಂಸ್ಥೆಗಳು ಕೊರೋನಾ ನಂತರದಲ್ಲಿ ತಮ್ಮ ಮಾನವೀಯ ಸ್ಪಂದನೆಗಳನ್ನು ಕೊಡುವಂತ ಕೆಲಸ ಮಾಡಿದ್ರು ಕೂಡ ಇದರ ಚುಚ್ಚು ಇದರ ಅನಿವಾರ್ಯತೆ ಇನ್ನಷ್ಟು ಹೆಚ್ಚಿದೆ. ಹೌದು ಈ ಕಾಲದಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಇವರು ಬಹಳ ಸುದೀಕ್ಷೆಯಿಂದ ಬಹಳ ಸುಸಾಂಗವಾಗಿ ನಡೆಯುತ್ತಿದೆ ಅಂತ ಅಂದುಕೊಳ್ತಾರೆ. ಆದ್ರೆ ಮತ್ತೆ ಅದರ ಒಳನೋಟವನ್ನು ನೋಡಿದ್ರೆ ಬದುಕು ಹಾಗೆ ದುಸ್ತರವಾಗಿ ಹೌದು ತಲುಪಬೇಕು. ಮತ್ತು ನನ್ನ ಆಶಯ ಏನಂತ ಹೇಳಿದ್ರೆ ತುಳುನಾಡ ಸಂಜೀವಿನಿ ಅಂತಹ ಬೇರೆ ಬೇರೆ ಸಂಘಟನೆಗಳಿದೆ. ಅಲ್ಲದೆ ತುಳುನಾಡ ಸಂಜೀವಿನಿ ಕೂಡ ಈ ಭಾಗದಲ್ಲಿ ಬೇರೆ ಬೇರೆ ಘಟಕಗಳನ್ನು ಪತ್ರಿಕೆಗಳನ್ನಿಟ್ಟುಕೊಂಡು ಇಡೀ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಹೌದು ಸ್ಥಳೀಯ ಯುವಕರು ಈ ಕಡೆಗೆ ಒಲವು ತೋರಿಸಿ ಅವರ ಜೊತೆಗೆ ಸೇರಬೇಕು. ಆಗ ಅವರು ಯಾವುದೋ ಒಂದು ಕಾರ್ಯಕ್ಕೆ ಹಾಕುವಂತಹ ಶೇರ್ ಒಂದು ಪಾಲು ಹೌದು ಹೆಚ್ಚಾಗ್ತದೆ. ಅವರು ಕೊಡುವಂತಹ ಮೊತ್ತವು ಮತ್ತು ಸಂಖ್ಯೆ ಕಾರಣಕ್ಕೂ ಅದು ಹೆಚ್ಚಾಗ್ತದೆ. ಹೌದು ಒಂದು ಬಲ ಬರ್ತದೆ. ಯಾವುದೋ ದೊಡ್ಡ ರೀತಿಯ ಕಾರ್ಯೋದ್ಯಮಗಳನ್ನು ಹಾಕುವುದಕ್ಕೆ ಅದು ಕಾರಣ ಕೂಡ ಆಗ್ತದೆ, ಪ್ರೇರಣೆ ಕೂಡ ಆಗ್ತದೆ. ಓಕೆ ಬಹಳ ಮುಕ್ತ ಮನಸ್ಸಿನಿಂದ ಬಹಳ ಹೃದಯ ತುಂಬಿ ತುಳುನಾಡ ಸಂಜೀವಿನಿ ಇರುವವರಿಗೂ ಮತ್ತು ಒಟ್ಟು ಸಂಘಟನೆಯ ಎಲ್ಲ ಸದಸ್ಯರಿಗೂ ಶಿರಸ್ನ ನಮಿಸುತ್ತಾರೆ. ಖಂಡಿತ ಸರ್. ಭಾಳಷ್ಟು ಖುಷಿ ಆಯಿತು ತಮ್ಮ ಮಾತುಗಳನ್ನು ಕೇಳಿ. ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಎಸ್ ಒಂದಷ್ಟು ಮಾತುಗಳು ಸಮಾಜಮುಖಿ ಕೆಲಸಗಳನ್ನು ಗುರುತಿಸ್ತವೆ, ಜೊತೆಗೆ ಒಂದಷ್ಟು ಪ್ರೇರಣೆಯ ಮಾತುಗಳು ಮತ್ತೆ ಅಂಥ ಕೆಲಸಗಳನ್ನು ಮಾಡಬೇಕನ್ನೋ ರೀತಿಯಲ್ಲಿ ಪ್ರೇರೇಪಿಸ್ತದೆ. ಹಾಗಾಗಿ ಅಂಥ ಪ್ರೇರಣೆಯ ಮಾತುಗಳು, ಅಂಥ ಪ್ರೇರಣೆಯ ವಿಚಾರಗಳು ತುಳುನಾಡ ಸಂಜೀವಿನಿಯ ಜೊತೆಗೆ ಸದಾ ಇರಲಿ ಅಂತ ಆಶಿಸ್ತೇವೆ. ಜೊತೆಗೆ ಆ ತುಳುನಾಡ ಸಂಜೀವಿನಿಯ ಒಂದು ಸಮಾಜಮುಖಿ ಕಾರ್ಯಗಳು ಯಾವೆಲ್ಲವೂ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳು ಯಾವುವು, ಅದರ ಹಿನ್ನೆಲೆ ಜೊತೆಗೆ ಅದು ಜನರಿಗೆ ಯಾವ ರೀತಿ ಸಹಕಾರ ಆಯಿತು ಎಲ್ಲವನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದೀಗ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡ ಸಂಜೀವಿನಿ ಅನ್ನುವಂಥ ಸಮಾಜಮುಖಿ ಸಂಸ್ಥೆ ಏನಿದೆ, ಸಂಘಟನೆ ಏನಿದೆ, ಆ ಸಂಘಟನೆಯ ಒಂದಷ್ಟು ವಿಚಾರಗಳನ್ನು, ಸಮಾಜ ಸೇವೆಯ ಕಾರ್ಯಕ್ರಮಗಳ ಬಗ್ಗೆ ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ಸಂಘಟನೆಯ ಸಂಸ್ಥಾಪಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಈ ಒಂದು ಸಂಘಟನೆ ಅಥವಾ ಸಂಸ್ಥೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯ ಒಂದು ಹಣದ ಸಂಪನ್ಮೂಲ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ, ಜೊತೆಗೆ ಹೇಗೆ ಇದರ ಒಂದು ವಹಿವಾಟುಗಳು ನಡೆಯುತ್ತೆ ಅಂತ?
ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ನಮ್ಮದು ಈಗ ನಾರ್ಮಲಾಗಿ ಹೇಳಬೇಕಾದ್ರೆ ಜಯಪ್ರಕಾಶನ್ ಹೇಳಿದಾಗೆ ನಾವೊಂದು ಫ್ಯಾಮಿಲಿಗೆ ದೈನಂದಿನ ಸಾಮಗ್ರಿ ಕೊಡುವಾಗ ಕೆಲವೊಂದು 1 ತಿಂಗಳಿಗೆ 2 ತಿಂಗಳಿಗೆ ಸೀಮಿತವಾಗಿ ಕೊಡುವುದಿಲ್ಲ, 1 ವರ್ಷಕ್ಕೆ ಬೇಕಾಗುವಂಥ ದೈನಂದಿನ ಸಾಮಗ್ರಿಯನ್ನು ಕೊಡ್ತೇವೆ. ಒಂದು ಫ್ಯಾಮಿಲಿಗೆ 20,000 ಅಂದಾಜು 15,000 ರಿಂದ 20,000 ಒಳಗೆ ಸಾಮಗ್ರಿಯನ್ನು ನಾವು ಅವರಿಗೆ ನೀಡ್ತೇವೆ. ನಿಜವಾಗಿ ಇಷ್ಟು ಹೇಗೆ ಕ್ರೋಢೀಕರಣ ಆಗ್ತದೆ ಅಂತೇಳಿ ನಾವು ಅದನ್ನು ಕಲ್ಪನೆ ಕೂಡ ಇಲ್ಲಿಗೆ ಮಾಡಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಗೆ ಸೇರ್ಪಡೆಯಾಗುವಂಥ ಒಂದು ರೀತಿ ಇರ್ಬೋದು. ನಾವೊಂದು ಸೇವೆ ಸಲ್ಲಿಸಲಿಕ್ಕೆ ಹೋಗುವಂತಹ ಊರಿನ ದೇವಸ್ಥಾನಕ್ಕೆ ಹೋಗ್ತೇವೆ. ಆ ದೇವಸ್ಥಾನದಲ್ಲಿ ನಮ್ಮ ಸಂಸ್ಥೆಗೆ ಸೇರ್ಪಡೆಯಾಗುವಂತಹ ಕಾರ್ಯಕರ್ತರಿಗೆ ಒಂದು ಸಂಕಲ್ಪ ಮಾಡಿಸ್ತೇವೆ. ಆ ಸಂಕಲ್ಪ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾವು ದುಡಿದು ನಮ್ಮ ಜೀವನದ ಒಂದಷ್ಟು ಕಷ್ಟಗಳ ಪ್ರಯಾಣದೊಂದಿಗೆ ನಾವು ದುಡಿದು ತಿನ್ನುವಂತಹ 3 ಹೊತ್ತಿನ ಊಟದಲ್ಲಿ 1 ಹೊತ್ತಿನ ಊಟವನ್ನು ನಾನು ದಾನ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡ್ಕೋಬೇಕು ಅಂತ. ಆ ಸಂಕಲ್ಪದಿಂದ ಪ್ರಾರಂಭ ಆಗುವಂತಹ ಸೇವೆಗಳು. ನಂತರ ಆ ಕಾರ್ಯಕರ್ತರಿಗೆ ಇಂಥ ಒಂದು ಸೇವೆ ನಡೀಲಿಕ್ಕಿದೆ ಅಂತೇಳಿ ಇಂಥ ಕುಟುಂಬಕ್ಕೆ ನಾವು ದೈನಂದಿನ ಸಾಮಗ್ರಿ ಕೊಡ್ತೇವೆ ಅಂತ ಹೇಳುವಾಗ ತಕ್ಷಣ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತೇವೆ. ಇಷ್ಟು ಸಾಮಗ್ರಿ ನಾವು ಈ ಫ್ಯಾಮಿಲಿಗೆ ತಲುಪಿಸಬೇಕು, ಇಷ್ಟು ತಿಂಗಳಿಗೆ ಬೇಕಾಗುವಂಥ ಸಾಮಗ್ರಿ ಅಂತೇಳಿ. ಕಾರ್ಯಕರ್ತರ ತಂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದೊಂದು ಸಾಮಗ್ರಿಯನ್ನು ಒಬ್ಬೊಬ್ಬರು ವಹಿಸ್ಕೊಂಡು ಬಿಡ್ತಾರೆ. ಇಂಥ ಸಾಮಗ್ರಿ ನಾನು ಕಲೆಕ್ಟ್ ಮಾಡ್ತೇನೆ, ಇಂಥದ್ದು ನಾನು ತರ್ತೇನೆ ಅಂತೇಳಿ. ಆ ಒಂದು ಸಣ್ಣ ನಮ್ಮ ಒಂದು ಸಂಸ್ಥೆಯ ಒಂದು ಸಂದೇಶಕ್ಕೆ ಕಾರ್ಯಕರ್ತರ ಸ್ಪಂದನೆ ಕೂಡ ಅಷ್ಟೇ ಸ್ಪೀಡಾಗಿ ಉಂಟು. ಆ ರೀತಿಯ ಸ್ಪಂದನೆಯಿಂದ ನಾವಿಷ್ಟು ಈಗ ಎಂತ ಒಂದು 20 ಟನ್ಗಿಂತಲೂ ಜಾಸ್ತಿ ಲಾರಿ ಕಟ್ಲೆ ಸಾಮಗ್ರಿಯನ್ನು ಅನಾಥಾಶ್ರಮಕ್ಕೆ ನೀಡಿದ್ದೇವೆ. ಅದು ಹೇಳಿದಾಗೆ ಜಯಪ್ರಕಾಶ್ ಶೆಟ್ಟಿಗರ್ ಅವರು ಹೇಳಿದಾಗೆ, ಅವರು ಅಲ್ಲಿ 50-60 ವಿದ್ಯಾರ್ಥಿಗಳ ದಿನನಿತ್ಯ ಊಟ ಆಗ್ತಿರ್ತಾರೆ. ಅಂಥ ಸೇವೆ ಸಲ್ಲಿಸುವಂತಹ ಆಶ್ರಮಗಳಿಗೆ ನಾವು ಭಿನ್ನ ಎಲುಬಾಗಿ ನಿಲ್ಲಬೇಕು ಅನ್ನೋದೊಂದು ಉದ್ದೇಶ ನಮ್ಮದು. ಮತ್ತು ನಾವು ಏನಿಲ್ಲ, ನಾವು ಇಲ್ಲಿ ತನಕ ಸೇವೆ ಮಾಡಿದ್ದನ್ನು ಜಯಪ್ರಕಾಶ್ ಶೆಟ್ಟಿಗಾರ್ ಆಗಿರ್ಬೋದು, GR ಶೆಟ್ಟಿ ಆಗಿರ್ಬೋದು, ಬೋಲ್ಮಾ ಸೇವಾಶ್ರಮದ ಮುಖ್ಯಸ್ಥರಿಗೆ ಇರ್ಬೋದು, ಮತ್ತು ಕಾಂತಿ ಹರೀಶ್ ಮೇಡಮ್ ಆಗಿರ್ಬೋದು, ಅವರೆಲ್ಲ ದಿನನಿತ್ಯ 50-60 ಮಕ್ಕಳ ಕಾರ್ಕಳದ ಕಾಂತಿ ಹರೀಶ್ ಮೇಡಮ್ ಅವ್ರದ್ದು ಅಂತೂ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ದಿನನಿತ್ಯ ಸೇವೆ ಮಾಡ್ತಿರ್ತಾರೆ. ಮತ್ತೆ GR ಶೆಟ್ಟಿ ಅವರ ಆಶ್ರಮದಲ್ಲಿ 50-60 ಜನರಿಗೆ ದಿನನಿತ್ಯ ಸೇವೆ ಮಾಡೋದು. ನಮ್ಮ ಮನೆಯಲ್ಲಿ ಒಂದು 5 ಜನರ ಜೀವನ ತೆಗಲಿಕ್ಕೆ ಕಷ್ಟಪಡುವಂಥ ಇಂಥ ಸಂದರ್ಭದಲ್ಲಿ ಕೂಡ ಒಂದು ಅನಾಥಾಶ್ರಮ ಕಟ್ಕೊಂಡು ಅವರ ಆರೋಗ್ಯದ ವಿಷಯದಲ್ಲಿ ಈಗ ಒಂದು 50 ವರ್ಷದಿಂದ ಮೇಲ್ಪಟ್ಟವರು ಅಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಆರೋಗ್ಯದ ಸಮಸ್ಯೆ ಇರ್ತದೆ. ಅವರ ಮೆಡಿಸಿನ್ ಬಿಲ್ ಒಂದು 2,000-3,000 ರೂಪಾಯಿ ಆಗ್ತದೆ. ವರ್ಷಕ್ಕೆ ತಿಂಗಳಿಗೆನೆ ಲಕ್ಷಗಟ್ಟಲೆ ಮೆಡಿಸಿನ್ಗೆ ಬಿಲ್ ಆಗ್ತದೆ ಆಶ್ರಮ ನಡೆಸೋರಿಗೆ. ಆ ರೀತಿ ಸಮಾಜ ಸೇವೆ ಮಾಡ್ತಿರುವ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಪ್ರೇರಣೆ ಆಗುವ ರೀತಿಯಲ್ಲಿ ನಮ್ದೊಂದು ಅಳಿಲು ಸೇವೆ ಅಂತ ಹೇಳ್ಬೋದು. ನಾವಿಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಿದ್ದೇವೆ, 1 ವರ್ಷ ಆಗುವಷ್ಟು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವರು 10-20 ವರ್ಷದಿಂದ ಅಂತ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ, ಅಷ್ಟು ದೊಡ್ಡ ಮಟ್ಟದ ಸೇವೆ ನಡೆಸ್ತಿದ್ದಾರೆ. ಅವರಿಗೆ ನಮ್ಮ ಒಂದು ಅಳಿಲು ಸೇವೆ. ಅದೇ ಕಾರ್ಯಕರ್ತರು ಕೊಡುವಂತಹ ಸಾಮಗ್ರಿ ಇರ್ಬೋದು, ಕಾರ್ಯಕರ್ತರು ಒಟ್ಟಿಗೆ ನಮಗೆ ದೂರದಲ್ಲಿ ನಿಂತ್ಕೊಂಡು ಮಾಡುವಂತಹ ಸೇವೆ ಕಾರ್ಯಕರ್ತರು ತುಂಬ ಹೆಮ್ಮೆ ಅನಿಸಿದೆ. ಯಾಕಂದರೆ ಕಾರ್ಯಕರ್ತರು ನಮ್ಮೊಟ್ಟಿಗೆ ಒಂದು 30-40 ಜನ ಬರ್ತಿದ್ರು. ಒಂದು 70-80 ಕಾರ್ಯಕರ್ತರು ಹೊರ ಜಾಗದಲ್ಲಿ ದುಡಿತಿದ್ದಾರೆ. ತಮ್ಮ ಜೀವನದ ಕಷ್ಟಕ್ಕೋ ಪರಿಹರಿಸಲಿಕ್ಕೋಸ್ಕರ ಹೊರ ರಾಜ್ಯದಲ್ಲಿ ನಿಂತ್ಕೊಂಡು ದುಡಿತಿರ್ತಾರೆ, ಹೊರ ದೇಶದಲ್ಲಿ ಇಟ್ಕೊಂಡು ದುಡಿತಿದ್ದಾರೆ. ಅವರ ಒಂದು ಸ್ಪಂದನೆಗೆ ಕೂಡ ನಾನು ಈ ವೇದಿಕೆ ಮೂಲಕ ಖಂಡಿತವಾಗಿ ಕೂಡ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಂಥ ನಿಸ್ವಾರ್ಥ ಮನಸ್ಸಿನ ಸೇವೆಗಳಿಂದ ಯಾಕಂದರೆ ಈ ಒಂದು ಸಂಸ್ಥೆಯ ಕಾರ್ಯಕ್ರಮಗಳು ಇವತ್ತು ಏನಾದರೂ ಸಕ್ಸಸ್ ಆಗಿದೆ, ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಈ ಕಾರ್ಯಕರ್ತರ ನಿಸ್ವಾರ್ಥ ಮನಸ್ಸಿನ ಸೇವೆಯಿಂದ ಪ್ರತಿಯೊಬ್ಬರಿಗೂ ಕಷ್ಟ ಉಂಟು. ತನ್ನ ಕಷ್ಟವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಇನ್ನೊಬ್ಬರ ಕಷ್ಟಕ್ಕೆ ನಮ್ಮಿಂದ ಆಗುವಷ್ಟು ಸಹಾಯ ಮಾಡುವ ಅಂತೇಳಿ ಒಂದು ಮಾಡುವಂತಹ ಈ ಸೇವೆ ಉಂಟಲ್ಲ, ಇದು ನಿಜವಾಗಿಯೂ ಕೂಡ ನಮಗೆ ದೊಡ್ಡ ಮಟ್ಟದ ಪ್ರೇರಣೆ ಅಂತ ಹೇಳ್ಬೋದು. ಒಂದು ಕರೆ ಇದೆ ಸರ್ ಕಾರ್ಯಕ್ರಮ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಮಾತಾಡಿ ಸರ್. ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಳುನಾಡ ಸಂಜೀವಿನಿ ತಂಡ ಇದೆ. ಏನ್ ಹೇಳ್ತೀರಿ ಈ ತಂಡದ ಕಾರ್ಯಕ್ರಮಗಳ ಬಗ್ಗೆ ಅಂತ? ತುಂಬಾ ಹೆಲ್ಪ್ ಮಾಡಿದ್ರು. ತುಳುನಾಡು ಸಂಜೀವಿನಿ ಮತ್ತು ಮಹೇಂದ್ರ ಅಣ್ಣ. ಓಕೆ. ಮತ್ತೆ ಅವರು ಇನ್ನು ಹೀಗೆ ಹಲವಾರು ಸಹಾಯ ಮಾಡಿದ್ದು ಕೇಳಿಕೊಡುತ್ತೆ. ಎಸ್, ಖಂಡಿತ. ತಮ್ಮ ಶುಭ ಹಾರೈಕೆಗಳಿರ್ಬೋದು ಅಥವಾ ಸಹಕಾರಗಳು ಈ ತುಳುನಾಡ ಸಂಜೀವಿನಿ ಜೊತೆ ಇರಲಿ ಸರ್. ಧನ್ಯವಾದ ಕರೆ ಮಾಡಿರೋದಕ್ಕೆ. ಎಸ್, ಒಂದಷ್ಟು ಜನರ ಶುಭಾಶಯ, ಶುಭ ಆಶೀರ್ವಾದಗಳು ತಮ್ಮ ಜೊತೆ ಸೇರ್ತಾ ಇದೆ. ಇನ್ನೊಂದು ಕೇಳಬೇಕು, ಈ ಒಂದಷ್ಟು ಹಣದ ಸಂಪನ್ಮೂಲವನ್ನು ತಮ್ಮ ಒಳಗೆ ಕಾರ್ಯಕರ್ತರ ಒಳಗೊಳಗೆ ಕಂಡುಕೊಳ್ತೀರಾ. ಆ ಬಳಿಕ ಯಾವೆಲ್ಲ ಸೇವೆಗಳು ಅಂದರೆ ದಿನಸಿ ಸಾಮಗ್ರಿಗಳನ್ನು ಕೊಡ್ತೀರಾ, 1 ವರ್ಷಕ್ಕೋ ಅಥವಾ ಇಷ್ಟು ತಿಂಗಳಿಗೋ ಕೊಡ್ತೀರಾ, ಅದು ಬಿಟ್ಟು ಆರೋಗ್ಯ ಸೇವೆ ಇರ್ಬೋದು, ಬೇರೆ ಬೇರೆ ಸೇವೆಗಳನ್ನು ಮಾಡ್ತೀರಾ. ಒಟ್ಟಾರೆ ಹೇಳೋದಾದರೆ ಯಾವೆಲ್ಲ ಯೋಜನೆಗಳು ತಮ್ಮ ಚಾಲ್ತಿಯಲ್ಲಿದೆ ಈ ಸಂದರ್ಭದಲ್ಲಿ ತುಳುನಾಡ ಸಂಜೀವಿನಿ ಅನ್ನುವಂಥ ಒಂದು ಸಂಸ್ಥೆ ಕಾರ್ಯಕರ್ತರು ನಡೆಸ್ಕೊಡ್ತಾ ಇದ್ದಾರೆ ಅಂತ? ಖಂಡಿತವಾಗಿಯೂ ಕೂಡ
ನಾವು ಈ ಸಂದರ್ಭದಲ್ಲಿ ಎಲ್ಲ ಥರಗಳು ಕೂಡ ಸಾಮಾಜಿಕ ಕಾರ್ಯಕ್ರಮ ಅಂತ ಹೇಳ್ತೇವೆ. ನಾವು ಒಂದು ಕುಟುಂಬಕ್ಕೆ ಸಹಾಯ ಮಾಡಿದ್ವಿ ಅಥವಾ ಒಂದು ಆಶ್ರಮಕ್ಕೆ ಸಹಾಯ ಮಾಡಿದ್ವಿ ಅಂತೇಳಿ ಖಂಡಿತ ಹೇಳೋದಿಲ್ಲ. ನಮ್ಮ ಜೀವನದ ಪ್ರಯಾಣದುದ್ದಕ್ಕೂ ಕೂಡ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅನ್ನೋದು ನಮಗೆ ಮುಖ್ಯವಾಗಿ ತಿಳಿದಿರಬೇಕು, ನಮ್ಮ ಅಂತರಾತ್ಮಗೆ ಗೊತ್ತಿರಬೇಕು. ನಾನು ಏನು ಭೂಮಿಗೆ ಕೊಟ್ಟಿದ್ದೇನೆ, ನಾನು ಈ ಭೂಮಿ ತಾಯಿಗೆ ಏನು ಕೊಡುಗೆ ನೀಡಿದ್ದೇನೆ ಅಂತ. ನಮ್ಮನ್ನು ಈ ಭೂಮಿ ತಾಯಿ ಹೇಗೆ ಸೃಷ್ಟಿ ಮಾಡಿ ಸಾಕ್ತಿದ್ದಾರಾ ಅದೇ ರೀತಿ ಮುಂದಿನ ಜನ್ರೇಷನ್ಗೆ ಕೂಡ ಈ ಭೂಮಿಯನ್ನು ನಾವು ಹೇಗೆ ಉಳಿಸಿಕೊಡ್ತಿದ್ದೇವೆ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತದೆ. ಈ ವಿಚಾರದೊಂದಿಗೆ ನಾವು ಪ್ರತಿಯೊಂದು ತಿಂಗಳೊಂದು ಸೇವೆ ಮಾಡುವಾಗ ನಾವು ಮುಖ್ಯವಾಗಿ ಮಾಡುವಂಥದ್ದು ಪ್ರಕೃತಿ ಆರಾಧನೆ ಅಂತ. ನಾವು ಅದೇ ಹೇಳ್ತೇವೆ, ಒಂದು 22ನೇ ದೇವರ ಸೇವೆಯ ಸವಿನೆನಪಿಗೆ ಪ್ರಕೃತಿಯನ್ನು ಆರಾಧಿಸುವ ಮೂಲಕ ನಾವು ಆರಂಭ ಮಾಡಿದ್ವಿ ಕಾರ್ಯಕ್ರಮ ಅಂತೇಳಿ. ನಾವು ಎಲ್ಲಿ ಹೋಗಿ ಸೇವೆ ಮಾಡ್ತೀವಿ ಆ ಜಾಗದಲ್ಲಿ ಒಂದು ಪರಿಸರಕ್ಕೋಸ್ಕರ ಒಂದು ಅಲ್ಲಿಗೆ ಪೂರಕ ಆಗುವಂಥ ಒಂದು ಗಿಡ ನೆಡುವ ಮೂಲಕ ಪರಿಸರದ ಒಂದು ಬಗ್ಗೆ ವಿಶೇಷವಾದಂಥ ಕಾಲೇಜನ್ನು ನಮ್ಮ ತಂಡ ಇಟ್ಕೊಂಡಿದೆ. ಅದರೊಟ್ಟಿಗೆ ಸ್ವಚ್ಛತೆಯ ಬಗ್ಗೆ ಕೂಡ ಹಾಗೇನೆ, ಯಾವುದಾದ್ರೂ ವಾರ್ಷಿಕ ಒಂದ್ಸಲ ಖಾಲಿ ಕಾರ್ಯಕ್ರಮ ಮಾಡಿ ಮುಗಿಸೋದಲ್ಲ, ಸಾಮಾಜಿಕವಾಗಿ ಪ್ರತಿಯೊಂದು ಕಾರ್ಯಕರ್ತರಿಗೆ ಕೂಡ ನಾವು, ಯಾಕಂತ ಹೇಳಿದ್ರೆ ನಾವು ಸಮಾಜಕ್ಕೆ ಹೇಳೋಕೆ ಮುಂಚೆ ನಾವೆಷ್ಟು ಸ್ವಚ್ಛತೆಯ ಬಗ್ಗೆ ಗಮನ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ. ಕಾರ್ಯಕರ್ತರಿಗೆ ಅದರ ಬಗ್ಗೆ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಿರ್ತೇವೆ. ಸ್ವಚ್ಛತೆಯ ಬಗ್ಗೆ ನಮ್ಮ ಮನೆಯಿಂದನೇ ಪ್ರಾರಂಭ ಆಗಬೇಕು. ನಾವು ಹೋದಲ್ಲಿ ಚಾಕ್ಲೇಟ್ ತಿಂದು ಕವಸ ಬಿಸಾಕೋದಾಗಿರ್ಬೋದು, ಅಂಗಡಿಗೆ ಹೋದ ತಕ್ಷಣ ಒಂದು ಸಣ್ಣ ಸಾಮಗ್ರಿ ಕೂಡ ಪ್ಲಾಸ್ಟಿಕ್ ತಗೊಳ್ತೇವೆ. ಈ ರೀತಿಯ ಎಲ್ಲ ವಿಧಾನಗಳನ್ನು ನಿಲ್ಲಬೇಕು. ನಾವು ಮನೆಯಿಂದ ಅಂಗಡಿಗೆ ಹೋದ ತಕ್ಷಣ ಹೋಗುವಾಗನೇ ಮನೆಯಿಂದ ಕೈ ಚೀಲ ತಗೊಂಡೋಗ್ಬೇಕು. ಬಟ್ಟೆಯಿಂದ ಮಾಡಿರುವಂತಹ ಕೈ ಚೀಲಗಳನ್ನು ಕೊಂಡೋಗುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ಆ ರೀತಿಯ ದೊಡ್ಡ ಕೊಡುಗೆಗಳನ್ನು ಕೊಡ್ಬೋದು. ಯಾಕಂದ್ರೆ ಒಂದು ಪ್ಲಾಸ್ಟಿಕ್ ಅಂತ ಹೇಳೋದು, ನಾವು ದಿನಕ್ಕೆ 10 ಪ್ಲಾಸ್ಟಿಕ್ ಯೂಸ್ ಮಾಡುವಾಗ ಅದನ್ನು ಒಂದು ಮಾಡಿದ್ರು ಕೂಡ 1-2 ಕಮ್ಮಿ ಮಾಡ್ತಾ ಬಂದರೂ ಕೂಡ ನಾವು ಸಮಾಜಕ್ಕೆ ಪರಿಸರಕ್ಕೆ ಕೊಡುವಂತಹ ಕೊಡುಗೆ ಖಂಡಿತ ಸಣ್ಣದಲ್ಲ. ಅದರ ಮೌಲ್ಯ ನಮಗೆ ಖಂಡಿತ ಈಗ ಅರ್ಥ ಆಗುದಿಲ್ಲ. ಈಗಾಗಲೇ ಕೆಲವು ದಿಲ್ಲಿಯ ಕೆಲವು ವಾತಾವರಣದಿಂದ ನಮಗೆ ಗಮನಕ್ಕೆ ಬರ್ತದೆ, ಅಲ್ಲಿ ಉಸಿರಾಡಲಿಕ್ಕೂ ಕೂಡ ಒಂದು ಒಳ್ಳೆಯ ಇದು ಗಾಳಿ ಸಿಗುವುದಿಲ್ಲ ಅಂತೇಳಿ. ಅಂಥ ವಾತಾವರಣ ನಮ್ಮ ತುಳುನಾಡಿನಲ್ಲಿ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಕೃತಿ ಆಗಿರ್ಬೋದು, ಗಿಡ ನೆಡುವ ಮೂಲಕ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಲವು ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೇವೆ. ಖಾಲಿ ಬಡ ಕುಟುಂಬಗಳಿಗೆ ಸಹಾಯ ಮಾಡೋದಲ್ಲ, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿರ್ಬೋದು. ಒಂದು ಆಯುಷ್ಮಾನ್ ಅಂತೇಳಿ ಅಡ್ಮಿಂಟ್ ಆಗಿರ್ತಾರೆ ಪೇಷಂಟ್, ಅವರಿಗೆ ಏನು ಸರ್ಕಾರದಿಂದ ನಮಗೆ ಫ್ರೀ ಚಿಕಿತ್ಸೆ ಇದ್ರೂ ಕೂಡ ಗೊತ್ತಿರಲ್ಲ. ನಮಗೆ ಎಲ್ಲ ಮುಗಿದಾದ ನಂತರ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ನಾವು ಈಗೀಗ ಅಡ್ಮಿಂಟ್ ಆಗಿದ್ದೇವೆ, ನಮಗೆ ಹಣ ಕಟ್ಟಲಿಕ್ಕೆ ಕಷ್ಟ ಆಗ್ತುಂಟು ಅಂತ, ನಿಮ್ಮದು ಕಾರ್ಡ್ ಯಾವುದು, BPL ಕಾರ್ಡ್, ನಿಮ್ಮ ಸಮಸ್ಯೆ ಅಂತ, ನಮಗೆ ಈ ರೀತಿ ಕ್ಯಾನ್ಸರ್ ಆಗಿದೆ, ಕ್ಯಾನ್ಸರ್ ಸಮಸ್ಯೆಗೆ ಆಯುಷ್ಮಾನ್ ಬಾರಿಂದ ಪೂರ್ಣ ಚಿಕಿತ್ಸೆ ಆಗ್ತದೆ. ಆ ಮಾಹಿತಿ ಇಲ್ಲದೆ ಆ ಕುಟುಂಬ ಲಾಸ್ಟ್ ಹಣ ಕಟ್ಟಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಹೌದು. ಆ ಒಂದು ಉದ್ದೇಶಕ್ಕೆ ಜನಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಈಗ ನಮಗೆ ಕರೆ ಮಾಡಿ ಒಂದಷ್ಟು ಜನ ಏನು ಕರೆ ಮಾಡಿ ಮಾತನಾಡಿದ್ದು ನೋಡಿ, ಈಗ ಅಂಕಿತನ ಮಾತನಾಡಿದ್ರು, ಉದಯ ಪೇಷಂಟ್ ಮಾತನಾಡಿದ್ರು. ಅವ್ರು ಈಗಾಗಲೇ ಒಂದು 15 ದಿವಸ ಆಯಿತು, 2 ತಿಂಗಳು ಅವರು ಹಾಸ್ಪಿಟಲಲ್ಲಿ ನಿಂತು ಚಿಕಿತ್ಸೆ ಪಡೆದೋದ್ರು. ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯವರು ಮಾಡಿರುವಂತಹ ಆಯುಷ್ಮಾನ್ ಯೋಜನೆಯ ಒಂದು ಫಲವನ್ನು ಪಡೆದು 2 ತಿಂಗಳು ಚಿಕಿತ್ಸೆ ಪಡೆದು ಮನೆಗೆ ನೆಮ್ಮದಿಯಿಂದ ಹೋಗ್ತಿದ್ದಾರೆ. ಯಾಕಂದ್ರೆ ನಾವು ಒಂದಷ್ಟು ಕುಟುಂಬಗಳು ನೋಡ್ತೇವೆ, ಮನೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ತಕ್ಷಣ ಮನೆ ಮಠ ಮಾರಿ ಮನೆ ಎಲ್ಲ ಕಂಪ್ಲೀಟ್ ಆಗಿ ಒಂದು ಕಡೆ ಜೀವವನ್ನ ಉಳಿಸಬೇಕು ಅಥವಾ ಆರೋಗ್ಯವನ್ನು ಉಳಿಸಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಅಂತ ಒಂದು ಕಷ್ಟದ ಪರಿಸ್ಥಿತಿಗಳನ್ನು ನೋಡ್ತೇವೆ. ಹಾಸ್ಪಿಟಲ್ ಅವರು ಹುಷಾರಾಗಿ ಮನೆಗೆ ಹೋಗುವಾಗ ಮನೆಯವರೆಲ್ಲ ಚಪ್ಪಾಗಿ ಬಿಡ್ತಾರೆ, ಯಾಕಂದ್ರೆ ಅಷ್ಟು ಹಣ ಸಾಲ ಮಾಡಿರ್ತಾರೆ. ಅಂತ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರದಿಂದ ಇರುವಂತಹ ಯೋಜನೆಗಳನ್ನು ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮಗಳು, ಪರಿಸರದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಈ ರೀತಿ ಸಾಮಾಜಿಕ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗಿ ಸೇವೆ ಮಾಡಬೇಕು ಅನ್ನೋ ಒಂದು ಕನಸನ್ನು ಕಟ್ಕೊಂಡು ಸೇವೆ ಮಾಡ್ತಿದ್ದೇವೆ ನಾವು. ಎಸ್ ಖಂಡಿತ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಒಂದು ವಿಭಿನ್ನ ರೀತಿಯಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಜೊತೆಗೆ ತಮ್ಮೊಳಗಿರುವಂಥ ಒಂದಷ್ಟು ಕಾರ್ಯಕರ್ತರನ್ನ ಜೊತೆ ಸೇರಿಸ್ಕೊಂಡು ಬಡ ಜನರಿಗೆ ಇರ್ಬೋದು ಅಥವಾ ಯಾವುದೇ ವರ್ಗದ ಜನರಿಗೆ ಇರ್ಬೋದು, ಸರ್ಕಾರದ ಸೌಲಭ್ಯಗಳು ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳಿಸುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಕಡು ಬಡತನದಲ್ಲಿರುವವರಿಗೆ ಅವರಿಗೆ ದಿನನಿತ್ಯದ ಸಾಮಗ್ರಿಗಳನ್ನು ಒದಗಿಸೋದಿರ್ಬೋದು, ಅಥವಾ ಈ ರಕ್ತದ ಪೂರೈಕೆ ಅನ್ನುವಂಥದ್ದನ್ನು ಕೂಡ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳು ತುಳುನಾಡ ಸಂಜೀವಿನಿ ಆ ಹೆಸರಿಗೆ ತಕ್ಕುದಂತೆ ಅದರ ಉದ್ದೇಶಗಳಿದೆ, ಅದರ ಕಾರ್ಯಕ್ರಮಗಳು ಕೂಡ ಅದೇ ರೀತಿಯಲ್ಲಿ ಸಾಗ್ತಾ ಇದೆ. ಅದು ಬಹಳಷ್ಟು ಹೆಮ್ಮೆ ಅನಿಸುವಂಥದ್ದು. ಇನ್ನು ಆದೇಶ್ ಅವರ ಹತ್ರ ಕೇಳಬೇಕು, ಕಾರ್ಯಕರ್ತರ ಉತ್ಸಾಹ ಅನ್ನುವಂಥದ್ದು ಯಾವ ಮಟ್ಟದಲ್ಲಿದೆ? ತಾವು ಕಾರ್ಯಕರ್ತರಾಗಿದ್ದು ಬಹಳಷ್ಟು ನೋಡ್ಕೊಂಡು ಬಂದಿದ್ದೀರಾ ತಮ್ಮ ಜೊತೆಗಿರುವ ಕಾರ್ಯಕರ್ತರನ್ನ, ಅವರ ಉತ್ಸಾಹ ಯಾವ ರೀತಿಯಲ್ಲಿದೆ ಅಂತ? ಹೌದು ನೋಡಿ, ಈಗ ನಾವು ಹೇಗೆ ಜೀವಂತವಾಗಿರುವಾಗ ಒಬ್ಬರ ಜೀವನದಲ್ಲಿ ಸಂಜೀವಿನಿ ಆಗಿರ್ತೀವೋ, ಸತ್ತ ನಂತರ ಕೂಡ ನಾವು ಒಬ್ಬರಿಗೆ ಮಾದರಿ ಅಂದರೆ ಒಬ್ಬರಿಗೆ ಸಹಾಯ ಮಾಡುವುದು ಹೇಗೆ ಅನ್ನುವುದು ನಮಗೆ ತುಳುನಾಡ ಸಂಜೀವಿನಿ ಕಲಿಸಿಕೊಡ್ತದೆ. ಹೇಗಂತ ಹೇಳಿದರೆ, ಈಗ ಕಾಶಿಯನ್ನ ಹೇಳಿದಾಗೆ ನಾವು ಯಾವುದೇ ದೇವರ ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಕೃತಿ ಆರಾಧನೆಯನ್ನು ಪ್ರಕೃತಿಯಿಂದ ಚಾಲನೆ ಮಾಡಿ ನಾವು ಯಾವುದೇ ದೇವರ ಸೇವೆಯನ್ನು ಪ್ರಾರಂಭಿಸ್ತೇವೆ. ಈ ಗಿಡ ನೆಡುವುದರ ಮೂಲಕ 2 ಮುಖ್ಯ ಲಾಭಗಳಿದೆ. ತುಂಬ ಲಾಭಗಳಿದೆ, ಆದರೆ 2 ಮುಖ್ಯ ಇದನ್ನು ನಾನು ಹೇಳ್ತೀನಿ. ಏನಂತ ಹೇಳಿದರೆ, ಒಂದು ನೋಡಿ ಪರಿಸರ ಸಂರಕ್ಷಣೆ ಖಂಡಿತ ಹೌದು. ಇನ್ನೊಂದು ಏನಂತ ಹೇಳಿದರೆ ನೋಡಿ, ನಾವು ಸತ್ತ ನಂತರ
ನಾವು ಸತ್ತ ನಂತರ ಆ ಗಿಡ, ನಾವು ನೆಟ್ಟಂತಹ ಗಿಡ ಮರವಾಗಿ, ಆ ಮರ ಒಂದಿಷ್ಟು ಜನರಿಗೆ ಹಣ್ಣನ್ನು ನೀಡ್ತದೆ, ಒಂದಿಷ್ಟು ಜನರಿಗೆ ಹಣ್ಣನ್ನು ನೀಡ್ತದೆ, ಒಂದಿಷ್ಟು ಜನರಿಗೆ ಗಾಳಿಯನ್ನು ಕೊಡ್ತದೆ, ಹಾಗೆ ಒಂದಿಷ್ಟು ಜನರಿಗೆ ನೆರಳನ್ನು ಕೂಡ ಕೊಡ್ತದೆ. ಇದನ್ನೆಲ್ಲ ನೋಡುವಾಗ ನಮಗೆಲ್ಲ ಕಾರ್ಯಕರ್ತರಿಗೆ ಇದೊಂದು ಉತ್ಸಾಹ ಬರ್ತದೆ. ಅಂದ್ರೆ ನೋಡುವ ಇಷ್ಟು ಒಳ್ಳೆ ಮಾಡ್ತಾ ಇದ್ದಾರೆ, ಎಲ್ಲ ಇಷ್ಟು ಒಂದು ನಮ್ಮ ಪ್ರಕೃತಿಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಇಷ್ಟು ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಇನ್ನಷ್ಟು ಜನರನ್ನು, ಅಂದ್ರೆ ನಾವು ಎಷ್ಟು ಪ್ರೇರೇಪಿಸ್ತೇವೋ ತುಂಬಾ ಇನ್ನಷ್ಟು ಜನರು ನಮ್ಮ ಸಂಸ್ಥೆಗೆ ಒಟ್ಟು ಬರ್ತಾರೆ, ನಮ್ಮ ಜೊತೆ ಒಟ್ಟುಗೂಡಿಸ್ತಾರೆ. ಹಾಗೆ ಎಸ್ ಖಂಡಿತ ಕಾರ್ಯಕರ್ತರ ಉತ್ಸಾಹ ಈ ಮಟ್ಟದಲ್ಲಿದೆ. ಜೊತೆಗೆ ಕಾರ್ಯಕರ್ತರಾಗಿರುವವರಿಗೆ ಗೊತ್ತಿರ್ತದೆ ಕಾರ್ಯಕರ್ತರಿಗೆ ಏನೆಲ್ಲ ಜವಾಬ್ದಾರಿಗಳಿರ್ತದೆ ಅಂತ. ತಮ್ಮ ಸ್ವಂತಿಕೆಯ ಕೆಲಸ ಕಾರ್ಯಗಳು ಬಹಳಷ್ಟು ಇರ್ತದೆ, ಅದರ ನಡುವಲ್ಲಿ ಯಾವ ರೀತಿ ಸಮಯನ ಹೊಂದ್ಕೊಂಡು ಹೋಗ್ತೀರಾ ಅಂತ? ಖಂಡಿತ ನಾನು ಜಾಸ್ತಿ ಇರೋದೇ ಇವರ ಜೊತೆಗೆ, ಕಾಶಣ್ಣನ ಜೊತೆಗೆ. ಏನಿದ್ರು ವೈಯಕ್ತಿಕ ವಿಚಾರ ಆಗಲಿ ಅಥವಾ ಬೇರೆ ಯಾವುದೇ ವಿಚಾರ ಆಗಲಿ, ಯಾವ ಸಮಾಜದಲ್ಲಿ ಬರುವಂತಹ ತೊಂದರೆಗಳಿರಲಿ ಅಥವಾ ದೇಶದಲ್ಲಿ ಬರುವಂತಹ ನಮಗೆ ಯಾವುದಾದ್ರು ತೊಂದರೆಗಳಿರಲಿ, ನಾವು ಏನಿದ್ರು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಎಂಥ ಒಂದು ಆಲೋಚನೆಗಳು ಬಂದರೂ ಫಸ್ಟಿಗೆ ನಾನು ಶೇರ್ ಮಾಡೋದೇ ನಮ್ಮ ಕಾಶಣ್ಣನ ಹತ್ರ. ಸೊ ಅವರು ಅವರ ಒಪಿನಿಯನ್ ಹೇಳ್ತಾರೆ, ನಾವು ನಮ್ಮ ಒಪಿನಿಯನ್ ಹೇಳ್ತೀವಿ. ಸೊ ಹೀಗಾಗಿ ನಮ್ದೊಂದು ಬಾಂಡ್ ಏನು ಹೇಳ್ತೀವಿ ಅದು ತುಂಬಾ ಗಟ್ಟಿಯಾಗಿದೆ. ಸೊ ನಮ್ದು ಒಂದು ವಿಚಾರವನ್ನು ನಾನೀಗ ಇದರ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಾನು ತುಂಬಾ ಪೋಸ್ಟ್ನಲ್ಲಿ ಹಾಗೂ ಸ್ಟೇಟಸ್ನಲ್ಲಿ ಎಲ್ಲ ನೋಡ್ತಾ ಇದ್ದೆ, ಯಾವುದಾದ್ರೂ ಸಹಾಯ ಮಾಡಲಿಕ್ಕೆ ಹೋಗುವಾಗ ಕ್ಯಾಮರಾವನ್ನು ಮನೆಯಲ್ಲಿಟ್ಟು ಹೋಗಿ ಎಂಬುವ ಒಂದು ವಿಷಯ. ಇದಕ್ಕೆ ನಾನು ಯಾಕೆ ಹೇಗೆ ಎಂದು ಹೇಳಲಿಕ್ಕೆ ಒಂದು ಸ್ಪಷ್ಟನೆ ಕೊಡಲಿಕ್ಕೆ ಖಂಡಿತ ಇಷ್ಟಪಡ್ತೀನಿ. ನೋಡಿ, ನಾವು ಪ್ರಚಾರಕ್ಕಾಗಿ ಆಗಲಿ ಅಥವಾ ನಮ್ಮ ವೈಯಕ್ತಿಕ ಹೆಸರನ್ನು ಬೆಳೆಸುವ ಉದ್ದೇಶದಲ್ಲಿ ನಾವು ಖಂಡಿತ ಈ ಸೇವೆಯನ್ನು ಮಾಡುವುದಲ್ಲ. ಏನಿದ್ರೂ ಜನರಿಗಾಗಿ, ಜನರಿಗೋಸ್ಕರ. ಅಂದ್ರೆ ನಾವು ಯಾವುದೇ ಸೇವೆಯನ್ನು ಮಾಡುವುದಾದ್ರೆ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗಬೇಕು. ಇದಕ್ಕೆ ನಾನು ಉದಾಹರಣೆ ಕೂಡ ಕೊಡ್ತೀನಿ. ಏನಂತ ಹೇಳಿದ್ರೆ, ನೋಡಿ, ನಾವು ಈಗ ಬರುವಂತಹ ಜನವರಿ 16ನೇ ತಾರೀಕಿಗೆ ನಮ್ದು 4ನೇ ವರ್ಷದ ಪ್ರಥಮ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ ಈ ಕಾರ್ಯಕ್ರಮದ ಪೋಸ್ಟ್ ನನ್ನು ನನ್ನ ಒಬ್ರು ಫ್ರೆಂಡ್ ನೋಡ್ಬಿಟ್ಟು, ಅವ್ರದ್ದು ಇರೋದು ದುಬೈಯಲ್ಲಿ, ಸ್ಟೇಟಸ್ ನೋಡ್ಬಿಟ್ಟು ನಮಗೆ ಕರೆ ಮಾಡಿ ಹೇಳ್ತಾರೆ, ಆದೇಶ ನಿಖಿಲ್ನ ಇಂಚ ಒಂಜಿ ತುಳುನಾಡು ಸಂಜೀವಿನಿ ಸಂಸ್ಥೆ ಉಂಡತೆ ಯಾಲನೆಕ್ಕೆ ಹೆಲ್ಪ್ ಮಲ್ಪು ಎನ್ನ ನೆಟ್ಟೆದ್ದು 5 ಜನ ದೋಸ್ತಿನ ಕುಲುಲ್ಲೇರು ಎಂಕುಲ್ಲ ಒಂಜಿ ಒಟ್ಟುಗೆ ಸೇರ್ದು ಎಂಕು ಬಾರಿ ಖುಷಿ ಆಂಡ್ ನಿಖಿಲ್ ನಾವು ಮಲ್ಪುನಂಚಿನ ಒಂಜಿ ಸೇವೆ ಎಂಕುಲ್ಲ ಒಂಜಿ ಒಟ್ಟು ಸೇರ್ದು ಎಂಕುಲು ಇಂಚ ನಿಕ್ಲೆಗ್ ದಾದಾ ಬೋರ್ಡ್ ಐಟಮ್ಸ್ ನಿಕುಲ್ ದಾದಾ ಬೋರ್ಡ್ ಒಂದು ಪನ್ಲೆ ಎಂಕುಲ್ ಮಲ್ಪು ಅಂತ ಹೇಳಿ. ಸೊ ಇದೆಲ್ಲ ನೋಡುವಾಗ ನಮಗೆ ಖುಷಿ ಆಗ್ತದೆ. ನೋಡಿ, ಇದೆಲ್ಲ ಕೇಳುವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಜನರೇಷನ್ ಹೇಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಆಗಿದೆ. ಓಕೆನಾ? ಸೊ ಹಾಗೆ ಏನಂದ್ರೆ, ನಾವು ಎಷ್ಟು ಪೋಸ್ಟ್ ಅನ್ನು ಶೇರ್ ಮಾಡ್ತೀವೋ ಅಷ್ಟು ಜನರಿಗೆ ರೀಚ್ ಆಗ್ತದೆ. ಇದೇ ಒಂದು ಉದಾಹರಣೆ, ನಾನೀಗ ಹೇಳಿದಂತಹ ಒಂದು ಉದಾಹರಣೆ. ಸೊ ನಾವು ಖಂಡಿತ ನಮ್ಮ ವೈಯಕ್ತಿಕ ಹೆಸರನ್ನು ಬೆಳೆಸುವ ಉದ್ದೇಶದಲ್ಲಿ ನಾವು ಖಂಡಿತ ಸೇವೆ ಮಾಡುವುದಲ್ಲ. ಆ ಉದ್ದೇಶದಲ್ಲಿ ನಾವು ಸೇವೆ ಮಾಡಿದ್ರೆ ಅದು ಖಂಡಿತ ದೇವರು ಕೂಡ ಮೆಚ್ಚುವಂತಹ ಕಾರ್ಯ ಅಲ್ಲ. ಸೊ ಹೀಗಾಗಿ ನಾವು ಹೇಗೆ ಬೇರೆಯವರಿಂದ ಪ್ರೇರಿತರಾಗಿದೆವೋ ಹಾಗೆ ನಾವು ಇನ್ನೊಬ್ಬರಿಗೆ ಪ್ರೇರಣೆ ಆಗುವ ಅನ್ನೋ ರೀತಿಯಲ್ಲಿ ನಾವು ಇಂತಹ ಒಂದು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ. ಇನ್ನು ಕೊನೆಯದಾಗಿ, ಕಾರ್ಯಕ್ರಮದ ಕೊನೆಯಲ್ಲಿ ಮಹೇಂದ್ರ ಕಾಶಿ ಅವರು ಏನು ಹೇಳ್ತೀರಾ? ಈವರೆಗಿನ ಸೇವೆ ಇರ್ಬೋದು, ಇನ್ನು ಮುಂದಿನ ಒಂದಷ್ಟು ಸಮಾಜ ಸೇವೆಯ ಕನಸುಗಳಿದೆ ತಮ್ಮ ಜೊತೆಗೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದೀರಾ, ಕೊನೆಯದಾಗಿ ಏನು ಹೇಳ್ತೀರಾ ಅಂತ? ಖಂಡಿತವಾಗಿ ಕೂಡ ನಾನೊಂದು ವಿಚಾರವನ್ನು ಈ ಕಾರ್ಯಕ್ರಮದ ಮೂಲಕ ಮುಂದಿಡ್ತೇನೆ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶದಂತೆ ನಮ್ಮ ಈಗಾಗಲೇ ಕಾರ್ಯಕ್ರಮಗಳೆಲ್ಲ ನಡೀತಾ ಹೋಗ್ತುಂಟು. ಜನರ ಸಹಕಾರ ಕೂಡ, ತುಳುನಾಡಿನ ಜನರ ಸಹಕಾರ ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆ ಸಿಗ್ತುಂಟು. ಇಲ್ಲಿ ತುಳುನಾಡು ಜನರ ಒಂದು ಭಾಗ್ಯ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇರುವಷ್ಟು ಸಾಮಾಜಿಕ ಸಂಸ್ಥೆಗಳು ಬೇರೆ ಯಾವ ಜಿಲ್ಲೆಯಲ್ಲಿ ಕೂಡ ಇಲ್ಲ. ಯಾಕಂದ್ರೆ ಒಂದು ಸರ್ಕಾರ ಯಾವುದಾದ್ರೂ ಯೋಜನೆ ಕೊಡಬೇಕಾದ್ರೆ ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಯಾವ ಕಾರ್ಡ್ ಇದೆ, ರೇಷನ್ BPL ಇದೆ, APL ಇದೆ ಅನ್ನುತ್ತ ಅಷ್ಟು ಪರಿಶೀಲನೆ ಮಾಡಿ ನಿಮಗೆ ಸಹಾಯ ಮಾಡ್ತದೆ. ಆದರೆ ತುಳುನಾಡಿನಲ್ಲಿರುವಂಥ ಒಂದು 100ಕ್ಕಿಂತ ಹೆಚ್ಚು ಸೇವಾ ಸಂಸ್ಥೆಗಳು ನಿಮ್ಮ ಕಷ್ಟ ಎಂಥದ್ದು, ನಿಮ್ಗೆ ಯಾವ ಮಟ್ಟದಲ್ಲಿ ಕಷ್ಟ ಇದೆ ಅಂತ ನೋಡ್ತಾರೆ, ನಿಮ್ಮೊಟ್ಟಿಗೆ ನಿಲ್ತಾರೆ. ಇಂಥ ಹಲವು ಸೇವಾ ಸಂಸ್ಥೆಗಳು ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೋಡ್ತೇವೆ. ಇಂಥ ಎಲ್ಲ ಎಷ್ಟು ಸಂಸ್ಥೆಗಳುಂಟು, ಆ ಸಂಸ್ಥೆ ಎಲ್ಲದಕ್ಕೂ ಕೂಡ ನಾನು ಗೌರವ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ನಮಗೆ ಸರ್ಕಾರ ಸಹಕಾರ ಕೊಡ್ಲಿಲ್ಲದ್ರೂ ಕೂಡ ನಮ್ಮ 2 ಜಿಲ್ಲೆಯಲ್ಲಿರುವಂತಹ ಸೇವಾ ಸಂಸ್ಥೆಗಳು ಇದ್ದು ನಿಂತು ಒಟ್ಟಿಗೆ ಕೂಡ ಜನರ ಕಷ್ಟವನ್ನು ಪರಿಹಾರ ಮಾಡುವಷ್ಟು ತಾಕತ್ತು ನಮ್ಮ ಜಿಲ್ಲೆಯ ಜನತೆಗೆ ಉಂಟು ಅಂತ ಹೇಳಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಈ ರೀತಿ ತುಳುನಾಡಿನಂತೆ ಸೇವೆ ಸಲ್ಲಿಸಿರುವಂಥ ಎಲ್ಲ
ಕೂಡ ನಾನು ಗೌರವ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆಲ್ಲರಿಗೆ ಅನುಗ್ರಹಿಸಲಿ. ನಮ್ಮನ್ನೆಲ್ಲ ಈಗ ಆದೇಶನ ಹೇಳಿದಾಗೆ ಪ್ರಚಾರ ಬಯಸ್ಕೊಂಡು ಪೋಸ್ಟ್ ಆಗ್ತೀರಿ, ಮನೆಯಲ್ಲಿ ಕೆಮರಿಟ್ಟು ಬರ್ತೀರಿ ಅಂತ ಹೇಳುವಂತಹ ವಿಚಾರಗಳನ್ನೆಲ್ಲ ನಾವು ಗಮನಕ್ಕೆ ತಗೊಳ್ಳೋದು ಬೇಡ. ನಾವು ಮಾಡುವಂಥ ಸೇವೆಯಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಇದ್ದರೆ ಸಾಕು. ಮತ್ತೊಬ್ಬ ನಮ್ಮನ್ನು ಮೆಚ್ಚಬೇಕನ್ನೋ ಉದ್ದೇಶಕ್ಕೆ ಯಾವ ಸೇವೆಯನ್ನು ಮಾಡೋದು ಬೇಡ. ನಮ್ಮ ಅಂತರಾತ್ಮ ಒಪ್ಪಬೇಕು ನಾವು ಮಾಡುವಂಥ ಕೆಲಸ ಸರಿಯಾಗಿದೆ ಇಲ್ಲೋ ಅಂತ. ನಮಗೆ ಬೇರೊಬ್ಬನ ರಿಪೋರ್ಟ್ನ ಅವಶ್ಯಕತೆ ಖಂಡಿತ ಇಲ್ಲ. ಕಷ್ಟದಲ್ಲಿ ಇದ್ದರೆ ನಾವು ಖಂಡಿತವಾಗಿ ಅವರಿಗೆ ಸಹಾಯ ಮಾಡುವ. ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಂಥ ಕುಟುಂಬಗಳು ಯಾರಾದರೂ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ರೆ, ಯಾಕಂದ್ರೆ ನಾವು ಒಂದು ಮನೆಗೆ ಐಟಮ್ ಕೊಡಬೇಕು ಅಂತ ಮುಂಚೆ ಪರಿಶೀಲನೆ ಮಾಡ್ತೇವೆ. ಮನೆಯಲ್ಲಿ ಯಾರಾದರೂ ಒಬ್ಬರು ದುಡಿಯುವಂಥ ವ್ಯಕ್ತಿ ಇದ್ದರೂ ಕೂಡ ನಾವು ಮನೆಗೆ ಹೋಗ್ಲಿಕ್ಕೆ ಯೋಚನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬರಾದ್ರೂ ಇದ್ದಾರಲ್ಲ ಅಂತೇಳಿ. ಯಾಕಂದ್ರೆ ಒಂದಷ್ಟು ಮನೆಗಳನ್ನು ನೋಡ್ತೇವೆ, ಯಾರೂ ಇರೋದಿಲ್ಲ, ಮನೆಯಲ್ಲಿ ಮೂರು ಜನ ಅಂಗವಿಕಲರಿರ್ತಾರೆ, ಮನೆಯಲ್ಲಿ ಮಲಗಿದಲ್ಲಿ ಇರ್ತಾರೆ, ರೇಷನ್ ಸಿಗುವಂಥ ಅಕ್ಕಿ ತಂದು ಕೊಡ್ಲಿಕ್ಕೆ ಕೂಡ ಜನ ಇರಲ್ಲ. ನಾವು ಈ ರೀತಿ ಸೇವೆ ಮಾಡ್ತಾ ಹೋಗುವಾಗ ಒಂದು ಘಟನೆ ಹೇಳಿಗೆ ಇಷ್ಟಪಡ್ತೇನೆ. ಒಂದು ಮನೆಯಲ್ಲಿ ಖಾಲಿ ಉಪ್ಪು ಮತ್ತೆ ರೇಷನ್ನಿಂದ ಬರುವಂತಹ ಅಕ್ಕಿಯನ್ನು ಮಿಕ್ಸ್ ಮಾಡಿ ತಿಂದು ಮಲಗ್ತಿದ್ರಂತೆ. ಅಂಥ ಕುಟುಂಬಕ್ಕೆ ನಾವು ಮನೆಗೆ ಐಟಮ್ ಅನ್ನು ಹಾಕಿದ್ವಿ, ಸಾಮಗ್ರಿಯನ್ನು ನಾವು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮಗೆ ನೆನಪು ಬರ್ತಿತ್ತು, ಇಂಥವರ ಮನೆಗೆ ನಾವು ತಲುಪಿದ್ರೆ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ, ಗೊತ್ತಾಯ್ತಲ್ಲ. ಆದ್ರಿಂದ ಇಂಥ ಕಷ್ಟದಲ್ಲಿ ಇದ್ದವರು ಖಂಡಿತ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ನಿಮ್ಮ ಸೇವೆಗೆ ನಾವು ಖಂಡಿತವಾಗಿ ಕೈ ಮುಗಿದು ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಖಂಡಿತ. ಒಂದಷ್ಟು ಕಡು ಬಡತನದಲ್ಲಿರುವಂಥ ಜನರ ಹಸಿವನ್ನು ನೀಗಿಸುವಂಥ ಜೊತೆಗೆ ಅನಾರೋಗ್ಯದಿಂದ ಆರೋಗ್ಯದೆಡೆಗೆ ಅವರನ್ನು ಕರ್ಕೊಂಡು ಬರುವಂಥ ಕಾರ್ಯಗಳು ನಿಮ್ಮಿಂದ ಆಗಲಿ ಅಂತ ನಾವು ಆಶಿಸ್ತೇವೆ. ಜೊತೆಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತಾವಿಬ್ಬರು ಕೂಡ ತಮ್ಮ ಸಂಸ್ಥೆಯ ಬಗ್ಗೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದಿರ. ತುಂಬ ಹೃದಯದ ಧನ್ಯವಾದಗಳು ತಮ್ಮ ಇಬ್ಬರಿಗೂ. ಧನ್ಯವಾದ. ಎಸ್, ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇವತ್ತು ತುಳುನಾಡ ಸಂಜೀವಿನಿ ಅನ್ನುವಂಥ ಒಂದು ಸಮಾಜಮುಖಿ ಸಂಘಟನೆ ಸಂಸ್ಥೆ ಬಂದು ಸಂಸ್ಥಾಪಕರು ಜೊತೆಗೆ ಕಾರ್ಯಕರ್ತರು ಬಂದು ಒಂದಷ್ಟು ವಿಚಾರಗಳನ್ನು, ಸಂಘಟನೆಯ ಸೇವೆಯ ಯಾವ ರೀತಿಯಲ್ಲಿ ಸೇವೆ ನಡೀತಾ ಇರುತ್ತೆ, ಜೊತೆಗೆ ಜನರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳಿದೆ, ಒಟ್ಟಿನಲ್ಲಿ ಜನರ ಜೊತೆ ಈ ಸಂಘಟನೆ ಬೆರೆಯುವ ರೀತಿಯನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಆ ಸಂಘಟನೆಯಿಂದ ಒಂದಷ್ಟು ಸಮಾಜದಲ್ಲಿರುವಂಥ ಒಂದಷ್ಟು ಜನತೆಗೆ ಸಹಾಯ ಅನ್ನುವಂಥದ್ದು ಸಿಗುವಂತಾಗಲಿ, ಅಂಧಕಾರ ಜೊತೆಗೆ ಕಷ್ಟದಲ್ಲಿ ಇರುವಂಥ ಒಂದಷ್ಟು ಜನರ ಬಾಳಲ್ಲಿ ಬೆಳಕು ಅನ್ನೋದು ಕಾಣುವಂತಾಗಲಿ ಅನ್ನುವ ಆಶಯದೊಂದಿಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.